यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरावनचारी यमुनातीरावनचारी जय राधा माधवा कुंज बिहारी जय राधा माधवा कुंज बिहारी। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण चित्र माताजी, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಇವತ್ತಿನ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ
ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಾವು ಇವಾಗ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ. ಮೊದಲನೇ ಸ್ಕಂದದ ಹೆಸರು ಸೃಷ್ಟಿ. ಅದರಲ್ಲಿ ನಾವು 7ನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದ್ವಿ. ಆ ಅಧ್ಯಾಯದ ಹೆಸರು, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ದ್ರೋಣ ಪುತ್ರನಿಗೆ ದಂಡನೆ. ದ್ರೋಣ ಪುತ್ರನಿಗೆ ದಂಡನೆ. ನಾವು ಅದರಲ್ಲಿ ಮೊದಲನೇ ಭಾಗವನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ವೇದವ್ಯಾಸರು ಅವರು ಧ್ಯಾನಾಸಕ್ತರಾಗಿ ಅವರು ಈ ಬದ್ಧ ಜೀವಿಗಳ ವ್ಯಾಧಿ ಏನು ಅಂತ ತಿಳ್ಕೊಂಡು ಆ ವ್ಯಾಧಿಗೆ ಕಾರಣವನ್ನು ತಿಳ್ಕೊಂತಾರೆ. ಅದಾದ್ಮೇಲೆ ಆ ಪರಿಹಾರ ಮಾರ್ಗವನ್ನು ತಿಳ್ಕೊಂಡು ಭಾಗವತವನ್ನ ಸಂಕಲಿಸಿ ಅದನ್ನ ತನ್ನ ಪುತ್ರನಿಗೆ ಆ ಲೋಕಾರ್ಪಣೆ ಮಾಡ್ಲಿಕ್ಕೋಸ್ಕರ ತನ್ನ ಪುತ್ರನ ಮೂಲಕ ಅವ್ರು ಲೋಕಾರ್ಪಣೆ ಮಾಡ್ತಾರೆ. ಅದು ಮೊದಲನೇ ಭಾಗವನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಇನ್ನ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರ್ಲಿಲ್ಲ. ಶುಕಮುನಿ ಶೌನಕಾದಿ ಋಷಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಯವರು ಉತ್ತರವನ್ನ ಕೊಟ್ಟಿರ್ಲಿಲ್ಲ. ಅಂದ್ರೆ ಪರೀಕ್ಷಿತನ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ರು. ಈಗ ಪರೀಕ್ಷಿತನ ಕುರಿತಾಗಿ ಅವ್ರು ಇವಾಗ ಚರ್ಚೆನ ಮಾಡ್ತಿದ್ದಾರೆ. ಮೊದಲನೇದಾಗಿ ಅವರು ಈಗ ಅಶ್ವತ್ಥಾಮನ ಬಗ್ಗೆ ಅವ್ರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಶ್ವತ್ಥಾಮ ಎಂತಹ ಹೀನ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅವನನ್ನ ಸೆರೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಯಾರು ಅರ್ಜುನ ಅವರು ಕೃಷ್ಣನನ್ನ ಅವರು ಸಾರಥಿಯಾಗಿ ಮಾಡ್ಕೊಂಡು ಅವರು ಅಶ್ವತ್ಥಾಮನ ಬೆನ್ನಟ್ಟಿ ಹೋಗ್ತಾರೆ. ಆಗ ಅಶ್ವತ್ಥಾಮನ ಪ್ರಾಣವನ್ನ ಉಳಿಸ್ಕೊಳ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಅದನ್ನ ವಾಪಸ್ ತಗೊಳೋದು ಹೇಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ. ನಮಗ್ ಗೊತ್ತಿರೋ ಹಾಗೇನೆ ಆ ಬ್ರಹ್ಮಾಸ್ತ್ರ ಅದು ತುಂಬಾ ಬ್ರಹ್ಮಾಸ್ತ್ರ ಅದು ಬರೇ ಒಂದು ಲೋಕವನ್ನಷ್ಟೇ ನಾಶ ಮಾಡೋದಿಲ್ಲ. ಅದರಿಂದ ಬರುವಂತಹ ಅಗ್ನಿ, ಆ ಸಾಂವರ್ತಕ ಅಗ್ನಿ ಏನಿದೆ ಅದು ಪ್ರಳಯ ಕಾಲದಲ್ಲಿ ಬರುವಂತಹ ಅಗ್ನಿಗೆ ಹೋಲಿಸ್ತಾರೆ. ಅದು ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತೆ. ಅದಕ್ಕೋಸ್ಕರ ಅವರು ಅರ್ಜುನನಿಗೆ ಅವನು ಸಹ ಭಯಭೀತನಾಗ್ತಾನೆ. ಆ ಬ್ರಹ್ಮಾಸ್ತ್ರದಿಂದ ಬಂದಿರುವಂತಹ ಪ್ರಭೆಯನ್ನ ನೋಡಿ ಅರ್ಜುನ ಕೃಷ್ಣನಿಗೆ ಕಾರಣವನ್ನ ಕೇಳ್ತಾನೆ. ಈ ಪ್ರಭೆ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ಕೇಳಲಿಕ್ಕಿನ ಮುಂಚೆ ಕೃಷ್ಣನಿಗೆ ಅವರು ಸ್ತುತಿಯನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ಬಿಟ್ಟು ಆಮೇಲೆ ಅವರು ಅವರ ಗೊಂದಲವನ್ನ ಅವ್ರ ಮುಂದೆ ಇಡ್ತಾರೆ. ಅಂದ್ರೆ ನಮ್ಗೆ ಇವಾಗ ಅರ್ಜುನ ನಮ್ಗೆ ತಿಳಿಸಿ ಕೊಡ್ತಾ ಇದ್ರೆ ಹೇಗೆ ನಾವು ಕೃಷ್ಣನಲ್ಲಿ ನಾವು ಬೇಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಫಸ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಆಮೇಲೆ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವ್ರಿಗೆ ನಾವು ಸ್ತುತಿಯನ್ನ ಮಾಡಿ ಆಮೇಲೆ ನಾವು ನಮ್ಮ ಗೊಂದಲವನ್ನ ಅವ್ರ ಮುಂದೆ ಇಟ್ಟು ನಾವು ಅದಕ್ಕೆ ಪರಿಹಾರವನ್ನ ನಾವು ಕಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಕೃಷ್ಣ ಅವ್ರು ಹೇಳ್ತಾರೆ, ಇದು ದ್ರೋಣಪುತ್ರನ ಕಾರ್ಯ. ಅವನು ತನ್ನ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹಸಾಯಕನಾಗಿ ಅವನು ಇವಾಗ ಬ್ರಹ್ಮಾಸ್ತ್ರವನ್ನ ಅವನು ಉಪಯೋಗಿಸಿದಾನೆ. ಅವನಿಗೆ ವಾಪಸ್ ತಗೊಳ್ಲಿಕ್ಕೆ ಬರೋದಿಲ್ಲ. ಸೊ ಆ ಬ್ರಹ್ಮಾಸ್ತ್ರದ ಈ ಏನು ಪರಿಣಾಮಗಳಿದೆ ಅದನ್ನ ಹೋಗಲಾಡಿಸ್ಬೇಕಂದ್ರೆ ಅದು ಇನ್ನೊಂದು ಬ್ರಹ್ಮಾಸ್ತ್ರದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನೀನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬಿಟ್ಟು ಆ ಪ್ರಭೆಯನ್ನ ಕುಂದಿಸು ನೀನು ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಅವರು ಆದೇಶವನ್ನ ಕೊಡ್ತಾರೆ. ಈಗ ಅರ್ಜುನ ಅವ್ರು ಏನ್ ಮಾಡ್ತಾರೆ, ಕೃಷ್ಣನಿಗೆ ಅವರು ಪವಿತ್ರ ಜಲಸ್ಪರ್ಶ ಮಾಡಿ ಪವಿತ್ರರಾಗಿ ಕೃಷ್ಣನಿಗೆ ಅವರು ಪ್ರದಕ್ಷಿಣೆಯನ್ನ ಮಾಡಿ ಅವರು ಬ್ರಹ್ಮಾಸ್ತ್ರವನ್ನ ಅವರು ಪ್ರಯೋಗ ಮಾಡ್ತಾರೆ. ನಾವು ನೋಡಿದ್ವಿ. ಆಗ ಒಂದು ಬ್ರಹ್ಮಾಸ್ತ್ರವನ್ನೇ ಅದರ ಪ್ರಭೆನೇ ನಾವು ಏನು ಆ ಇಡೀ ಲೋಕಗಳು ಸಹಿಸ್ಲಿಕ್ಕೆ ಆಗೋದಿಲ್ಲ. ಈಗ 2 ಬ್ರಹ್ಮಾಸ್ತ್ರಗಳು ನಭೋಮಂಡಲದಲ್ಲಿದೆ. ಆಗ ಎಲ್ಲ ಏನು 3 ಲೋಕದಲ್ಲಿರುವಂತಹ ಜೀವರಾಶಿಗಳೆಲ್ಲರೂ ಸಹ ಆ ಶಾಖಕ್ಕೆ ತತ್ತರಿಸಿ ಹೋಗ್ತಾರೆ. ಅದಾದ್ಮೇಲೆ ಅರ್ಜುನ ಅವರು ಬಾಣವನ್ನ ಹಿಂತೆಗೊತ್ತ 2 ಬ್ರಹ್ಮಾಸ್ತ್ರಗಳನ್ನ ಅವ್ರು ಹಿಂತೆಗೊತ್ತಾರೆ. ಅದಾದ್ಮೇಲೆ ಅಶ್ವತ್ಥಾಮನನ್ನ ಮೃಗದಂತೆ ಅವರು ಕಟ್ಟಿ ಹಾಕ್ಬಿಟ್ಟು ಅವನನ್ನ ಶಿಬಿರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಿಟ್ಟು ಯೋಚನೆಯನ್ನ ಮಾಡ್ತಾರೆ. ಆದ್ರೆ ಕೃಷ್ಣ ಹೇಳ್ತಾರೆ, ನೀನು ಅವನನ್ನ ಈಗ್ಲೇ ಕೊಲ್ಬೇಕಾಗತ್ತೆ. ಅವನು ಬ್ರಹ್ಮ ಬಂದು ಅವನು ಮತ್ತೆ ಅವನು ಮಲ್ಕೊಂಡಿರುವಂತಹ ಶಿಶುಗಳನ್ನ ಹತ್ಯೆ ಮಾಡಿದ್ದೇನೆ ಅವನು.
ಅದು ಏನು ನಿದ್ದೆ ಮಾಡ್ತಾ ಇರುವಂತವ್ರು, ಮತ್ತೆ ಯಾವುದೇ ಒಂದು ಶಸ್ತ್ರಗಳೇ ಆಗ್ಲಿ ರಥಗಳೇ ಆಗ್ಲಿ ಇಲ್ದಲೇ ಇರುವಂತಹ ಆ ಮಕ್ಕಳನ್ನ, ಮುಗ್ಧ ಮಕ್ಕಳನ್ನ ಅವನು ಕೊಂದಿದ್ದಾನೆ. ಅದಕ್ಕೋಸ್ಕರ ಈಗ್ಲೇ ಅವನನ್ನ ಸಂಹರಿಸು ನೀನು ಅಂತ ಹೇಳ್ತಾರೆ. ಆದ್ರೆ ಅರ್ಜುನನಿಗೆ ಆತರ ಮನಸ್ಸಿರೋದಿಲ್ಲ. ಅವರು ಗುರುಪುತ್ರ, ಅವನು ದ್ರೋಣ ಪುತ್ರನಾಗಿರ್ತಾನೆ. ಅದಕ್ಕೋಸ್ಕರ ಅವನನ್ನ ಶಿಬಿರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಕೃಷ್ಣ ಇಲ್ಲಿ ಅರ್ಜುನನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ಅವನ ಕರ್ತವ್ಯ ಪ್ರಜ್ಞೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಸೊ ಆದ್ರೆ ಇಲ್ಲಿ ಕರ್ತವ್ಯ ಪ್ರಜ್ಞೆಯಲ್ಲಿ ಅರ್ಜುನ ಈಗ ಉತ್ತೀರ್ಣನಾಗ್ತಾ ಇದ್ದಾನೆ. ಯಾಕಂದ್ರೆ ಯಾವಾಗ್ಲೂ ಸಹ ಅವನ ಭಕ್ತರು ಉತ್ತೀರ್ಣರಾಗೇ ಆಗ್ತಾರೆ ಭಗವಂತ ಒಡ್ಡಿರುವಂತಹ ಪರೀಕ್ಷೆಗಳಲ್ಲಿ. ಅದಾದ್ಮೇಲೆ ಅಶ್ವತ್ಥಾಮನನ್ನ ಅವರು ಈಗ ದ್ರೌಪದಿ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಒಪ್ಪಿಸ್ತಾ ಇದ್ದಾರೆ, ದ್ರೌಪದಿಗೆ ಒಪ್ಪಿಸ್ತಾ ಇದ್ದಾರೆ. ಈಗ ದ್ರೌಪದಿ ತನ್ನ ಮುಂದೆ ಯಾರನ್ನ ನೋಡ್ತಾ ಇದ್ದಾಳೆ? ಅಶ್ವತ್ಥಾಮ ತನ್ನ 5 ಪುತ್ರರನ್ನ ಅತ್ಯಂತ ಹೀನವಾಗಿ ಕಗ್ಗೊಲೆ ಮಾಡಿರುವಂತಹ ವ್ಯಕ್ತಿಯನ್ನ ತನ್ನ ಮುಂದೆ ಕಾಣ್ತಾ ಇದ್ದಾಳೆ. ಈಗ ದ್ರೌಪದಿ ಏನ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸೊ ಇವಾಗ ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಇವಾಗ ದ್ರೌಪದಿ ಅವರ ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಈಗ ಅಶ್ವತ್ಥಾಮನನ್ನ ನೋಡಿದಾಗ? ಹರೇ ಕೃಷ್ಣ. ಕ್ಷಮಿಸ್ತಾಳೆ ಮತ್ತೆ ಗುರುಪುತ್ರ ಬೇಡ ಅಂತ ಓಕೆ, ಕ್ಷಮೆ ಕೊಡ್ತಾಳೆ. ಅಕಸ್ಮಾತ್ ಗುರುಪುತ್ರ ಆಗ್ದಲೇ ಇದ್ದಿದ್ರೆ ಕೋಪ ಬರ್ತಿರೋದು ರಾಮನ ಶಾಪ ತಗ್ಲುತ್ತ ಹೇಳಿ ಅವ್ರೇನೋ ಕ್ಷಮೆ ಕೊಡ್ತಾಳೆ ಮಾತಾಜಿ. ಓಕೆ, ಅರ್ಜುನ್ ಅಲ್ಲೇ ಹೊಡೆದ, ಅರ್ಜುನ್ ಅಲ್ಲೇ ಹೊಡೆಯನ್ ಮಾತಾಜಿ. ಓಕೆ ಪ್ರಭುಜಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕರ್ಕೊಂಡು ಬರೋ ಸೀನೆ ಇರ್ತಾ ಇರ್ಲಿಲ್ಲ, ಅರ್ಜುನನ ಅಲ್ಲಿ ಶಿರಚ್ಛೇದನ ಮಾಡ್ಬಿಡ್ತಿದ್ದ ಅಂತ ಹೇಳ್ತಾ ಇದ್ದಾರೆ ಪ್ರಭುಜಿ. ಹರಿಬೋಲ್ ಪ್ರಭುಜಿ. ಮತ್ತೆ ಹರೇ ಕೃಷ್ಣ. ಹೇಳಿ ಮಾತಾಜಿಗಳೇ. ಪ್ರಭುಜಿ ಹರೇ ಕೃಷ್ಣ. ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ. ಹರೇ ಕೃಷ್ಣ. ಏನು ಗೊತ್ತಿಲ್ಲದೆ ಇದ್ದಿದ್ರೆ ನಮ್ಗೆ ಮುಂಚೆ ಗುರುಪುತ್ರ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಕೋಪದಿಂದ ಅವನು ಸಾಯಿಸು ಅಂತಾನೆ ಹೇಳೋ ಅಷ್ಟು ಮನಸ್ಸು ದುಃಖದಲ್ಲಿ ಇರುತ್ತೆ ಮಾತಾಜಿ. ಹರಿಬೋಲ್ ಮಾತಾಜಿ. ಸಿಟ್ಟಲ್ಲಿ ಹೇಳಿರ್ಬೋದು ಮಾತಾಜಿ. ಈಗ ಸಿಟ್ಟ ಒಳ ಕಡಿಮೆ ಆದ್ಮೇಲೆ ಫರ್ಗ್ಯೂ ಮಾಡ್ತಾರೆ, ಆಗ ಅದು ಭಾವನೆ ಬರುದಿಲ್ಲ. ಓಕೆ. ಸೊ ಅದಕ್ಕೆ ಆಚಾರ್ಯರು ನಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಇವಾಗ ನಮ್ಮ ಮಕ್ಕಳು ಇವಾಗ ಯಾವಾಗ್ಲೂ ಓಡ್ಕೊಂಡ್ ಬರ್ತಿರ್ತಾರಲ್ವ, ಯಾವಾಗ್ಲೂ ಅವ್ರಿಗೆ ಆತರ, ಅವಾಗ ಬಿದ್ದೋಗ್ತಾರೆ. ಕೆಳಗಡೆ ಬಿದ್ದಾದಾಗ ಯೂಶಲಿ ಅವ್ರದ್ದು ಏನಾಗುತ್ತೆ, ಮೊಣಕಾಲು ತರ್ಚ್ಕೊಳುತ್ತೆ. ಸೊ ತರ್ಚ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ದುಃಖ ಆಗುತ್ತೆ, ಅಳ್ತಾರೆ ಅಲ್ವಾ ಮಕ್ಕಳು. ಸೊ ಅವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಅಪ್ಪ ಅಮ್ಮ ಈಗ ನಿನ್ಗೆ ಇನ್ನೂ ಇಷ್ಟೊಂದು ಗಾಯ ಆಗಿದ್ಯಾ, ನಿನ್ಗೆ ಗಾಯಕ್ಕೆ ಕಾರಣ ಏನು, ಈ ನೆಲನ ಅಂತ ಹೇಳ್ಬಿಟ್ಟು ನೆಲಕ್ಕೆ ಹೊಡಿತಾರೆ ಅಲ್ವಾ. ಸೊ ಇವಾಗ ನೆಲಕ್ಕೆ ಹೊಡೆದ್ರೆ ಅವ್ರಿಗೆ ಅಲ್ಲಾಗಿರೋ ನೋವು ಕಡಿಮೆ ಆಗತ್ತಾ? ಇಲ್ಲ ಅಲ್ವಾ. ಸೊ ಅದೇ ತರನೇ ಇವಾಗ ಅರ್ಜುನ ದ್ರೌಪದಿ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಅವನು ಏನ್ ಯೋಚನೆ ಮಾಡ್ತಾನೆ, ಆ ದ್ರೌಪದಿಯ ನೋವಿಗೆ ಕಾರಣರಾಗಿರೋ ಯಾರಿದಾರೋ ಅವ್ರದ್ದು ಶಿರಚ್ಛೇದನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಅಲ್ವಾ. ಸೊ ಆದ್ರೆ ಆ ಶಿರಚ್ಛೇದನ ಆದ್ರೂ ಸಹ ದ್ರೌಪದಿಗೆ ಇವಾಗ ಏನು ಅನ್ಯಾಯ ಆಗಿದೆ ಅಥವಾ ಏನು ಲಾಸ್ ಮಾಡ್ಕೊಂಡಿದ್ದಾಳೆ ಅದನ್ನ ಅವಳು ವಾಪಸ್ ಪಡ್ಕೊಳ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಅದನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಇವಾಗ ಅರ್ಜುನನ ಆ ವಚನ ಅದನ್ನ ಅವನು ಸಹ ಅದನ್ನ ಏನು ಎಂತಹ ಸನ್ನಿವೇಶದಲ್ಲಿ ಅಂತಂದ್ರೆ ಅವನ ಮನಸ್ಸು ಪೂರ್ತಿಯಾಗಿ ಏನು ಎಮೋಷನ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿ ಅವನು ಆ ವಚನವನ್ನ ಅವನು ತಗೊಂಡಿದ್ದಾನೆ. ಅವನು ಅಂದ್ರೆ ಆ ಶಪಥವನ್ನ ಅವನು ಮಾಡಿದ್ದಾನೆ. ಸೊ ಇವಾಗ ನಾವು 41ನೇ ಶ್ಲೋಕಕ್ಕೆ ಹೋಗೋಣಂತೆ. ನಿನ್ನೆ ಇನ್ನ ಒಂದು ವಿಷಯ ಇತ್ತು, ಏನು ಅಂತಂದ್ರೆ ನಾವು ಧರ್ಮವನ್ನ ಪಾಲನೆ ಮಾಡ್ಬೇಕಾದಾಗ ನಾವಲ್ಲಿ ಹಿಂಸೆ ಆದ್ರೂ ಪರವಾಗಿಲ್ಲ ಅಂತ, ಅದೊಂದ್ ಸ್ವಲ್ಪ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅದನ್ನ ಇವಾಗ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಗಂಡ ಹೆಂಡತಿ ಇಬ್ರು ಸಹ ನಡ್ಕೊಂಡು ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಅನ್ಕೊಳ್ಳಿ. ಸೊ ಆ ಸಮಯದಲ್ಲಿ ಇವಾಗ ಚುಡಾಯಿಸ್ತಾರೆ, ಅಂದ್ರೆ ತನ್ನ ಹೆಂಡತಿಯನ್ನ ಚುಡಾಯಿಸ್ತಾರೆ. ಆಗ ಆ ಗಂಡ ಏನ್ ಮಾಡ್ಬೇಕಾಗತ್ತೆ? ಹರೇ ಕೃಷ್ಣ. ವಿರೋಧಿಸ್ಬೇಕು. ಸೊ ಇವಾಗ ಅವನಿಗೆ ಬೇರೆ ತರ ಅಂದ್ರೆ ತುಂಬಾ ಅತಿ ಮಾಡಿದಾಗ ಅವನಿಗೆ ದಂಡನೆಯನ್ನು ಸಹ ಕೊಡ್ಬೇಕಾಗತ್ತೆ ಅಲ್ವಾ ಗಂಡ. ಸೊ ಇವಾಗ ನಾವು ಬೇರೆಯವ್ರಿಗೆ ಹೊಡೆಯೋದೇ ಆಗ್ಲಿ ಏನೇ ಮಾಡಿದ್ರು ಸಹ ಅದು ಏನಾಗತ್ತೆ, ಅದನ್ನ ಏನಂತ ಪರಿಗಣಿಸ್ತೀವಿ ನಾವು? ಅದನ್ನ ಹಿಂಸೆ ಅಂತ ಪರಿಗಣಿಸ್ತೀವಿ. ಸೊ ಹಿಂಸೆ ಅನ್ನೋದು ಧರ್ಮನ ಅಧರ್ಮನ? ಹಿಂಸೆ ಅಧರ್ಮ, ಆದ್ರೆ ಆ ಟೈಮಲ್ಲಿ ಮಾಡೋದು ಅಧರ್ಮ ಅಲ್ವಾ. ಅಂದ್ರೆ ನಾವು ಅಹಿಂಸೆ ಅನ್ಕೊಂಡು ನಾವು ಹಾಗೆ ಇರಬಾರ್ದು. ಇವಾಗ ಧರ್ಮಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಹಿಂಸೆನ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ರೆ, ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಾಯ್ತು. ನನ್ಗೆ ಅದನ್ನ ಹೇಳಿಕ್ ಆಗ್ಲಿಲ್ಲ. ಸೊ ಇವಾಗ ಅಲ್ಲಿ ಧರ್ಮ ಪರಿಪಾಲನೆ ಮಾಡ್ಬೇಕಂದಾಗ ಒಂದ್ ಸ್ವಲ್ಪ ಹಿಂಸೆ ಆದ್ರೂ ಸಹ ನಾವ್ ಅದನ್ನ ಆಚರಿಸ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಮಾತಾಜಿ ಆತತಾಯಿನದಲ್ಲಿ ಕವರ್ ಆಯ್ತಲ್ಲ ಮಾತಾಜಿ? ಮಾತಾಜಿ ಆತತಾಯಿನದಲ್ಲಿ, ಹೌದೌದು, ಆತತಾಯಿನದಲ್ಲಿ ಅದು ಒಂದು ಕಾರಣ ಇದೆ ಅಲ್ವಾ ಮಾತಾಜಿ? ಹೌದು, ಹರಿಬೋಲ್ ಮಾತಾಜಿ. ಹರೇ ಕೃಷ್ಣ. ಅದನ್ನೇ ನಮ್ಗೆ ತಿಳಿಸಿಕೊಟ್ಟಿದೆ ಅಲ್ಲಿ.
ಸೊ ನಾವು ಧರ್ಮದ ಹೆಸರಲ್ಲಿ ನಾವು ಒಂದ್ ಸ್ವಲ್ಪ ಹಿಂಸೆನ ಮಾಡಬಹುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಧರ್ಮ ಮತ್ತೆ ಹಿಂಸೆ ಜೊತೆ ಜೊತೆ ಆಗೋದಿಲ್ವಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಇದೇ ಉತ್ತರವನ್ನ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೂ ಅದನ್ನೇ ಹೇಳ್ತಾರೆ ಅಲ್ವಾ. ಸೊ ನಾವು ನೀನು ಕ್ಷತ್ರಿಯ, ನೀನು ಹಿಂಸೆಯನ್ನ ಮಾಡ್ಲೇಬೇಕಾಗತ್ತೆ, ಅದನ್ನ ನೀನು ಏನು ನನ್ ಧರ್ಮಯುತವಾಗಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡ್ಕೊಡುದು, ನಾನು ಪಾಪ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಅದನ್ನೇ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ನೆನ್ನೆಯ ಶ್ಲೋಕದಲ್ಲಿ. ಮಾತಾಜಿ ಮತ್ತೆ ದ್ರೌಪದಿ ಅವಳು ನನ್ನ ಹಾಗೆ ಇನ್ನೊಬ್ಳು ತಾಯಿ ಕೂಡ ನೋವು ಅನುಭವಿಸಬಾರ್ದು ಅಂತ ಅವಳು ಹೌದು. ಈಗ ಅಶ್ವತ್ಥಾಮನ 6 ಕಾರಣಗಳನ್ನ ಹೆಂಡತಿಯ ಬಗ್ಗೆ ಕೊಡ್ತಾಳೆ. ಆ 6 ಕಾರಣಗಳು ಏನಂತಾನೆ ನಾವ್ ಇವಾಗ ತಿಳ್ಕೊತಾ ಇದೀವಿ ನಾವು. ಇವಾಗ ದ್ರೌಪದಿ ಹತ್ರ ಕರ್ಕೊಂಡು ಹೋದಾಗ ಅವಳು ಹೇಗೆ ಅದನ್ನ ಸ್ಪಂದನೆ ಮಾಡ್ತಾಳೆ ಆ ಸಂದರ್ಭವನ್ನ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅದಾದ್ಮೇಲೆ ಅವಳು ಏನು ನಿರ್ಣಯವನ್ನ ತಗೋತಾಳೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಮತ್ತೆ ಬೇರೆಯವರೆಲ್ಲರೂ ಸಹ ಏನು ನಿರ್ಣಯವನ್ನ ತಗೋತಾರೆ ಅಂತ ನೋಡೋಣಂತೆ. ಸೊ ಇವಾಗ ನಮ್ಗೆ ಇದು ತುಂಬಾ ಮುಖ್ಯವಾಗಿರೋದು ಯಾಕೆ ಅಂತಂದ್ರೆ, ಈಗ ಅಶ್ವತ್ಥಾಮ ಅಂತಹ ಹೀನ ಕೃತ್ಯ ಮಾಡಿದ್ರು ಸಹ ಅವನು ಇವಾಗ ದ್ರೋಣಪುತ್ರನಾಗಿದ್ದಾನೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ. ಇಲ್ಲ ಅಂತಂದ್ರೆ ಪ್ರಭುಜಿ ಹೇಳಿರೋ ತರನೇ ಅಲ್ಲಿ ಇಮಿಡಿಯೇಟ್ ಆಗೇನೆ ಅಲ್ಲಿ ಶಿರಚ್ಛೇದನ ನಡೆದು ಹೋಗ್ಬಿಡ್ತಾ ಇತ್ತು ಅಲ್ವಾ. ಹರೇ ಕೃಷ್ಣ. ಅತೋಪ್ಯೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿಃ ನ್ಯಾವೇದಯತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜಾನ್ ಹತಾನ್. ಅರ್ಜುನನು ತನ್ನ ಪ್ರಿಯ ಮಿತ್ರ ಮತ್ತು ಸಾರಥಿಯಾದ ಶ್ರೀಕೃಷ್ಣನೊಂದಿಗೆ ತನ್ನ ಶಿಬಿರವನ್ನು ತಲುಪಿದ ಬಳಿಕ ಪುತ್ರರ ಕೊಲೆಯಿಂದಾಗಿ ಶೋಕಿಸುತ್ತಿದ್ದ ಪ್ರಿಯ ಮಡದಿಗೆ ಕೊಲೆ ಪಾತಕಿಯನ್ನ ಒಪ್ಪಿಸಿದನು. ಸೊ ಇಲ್ಲಿ ನಮ್ಗೆ ತನ್ನ ಪ್ರಿಯ ಮಿತ್ರ ಅಂತ ಹೇಳ್ತಿದ್ದಾರೆ. ಅರ್ಜುನನು ತನ್ನ ಪ್ರಿಯ ಮಿತ್ರ. ಯಾರು ಪ್ರಿಯ ಮಿತ್ರ ಮತ್ತು ಸಾರಥಿಯಾದ ಶ್ರೀಕೃಷ್ಣ ಅಲ್ವಾ. ಶ್ರೀಕೃಷ್ಣ ಮತ್ತೆ ಅರ್ಜುನನ ನಡುವೆ ಇರೋ ಸಂಬಂಧ ಯಾವುದು? 5 ರಸಗಳಿದೆಯಲ್ಲ, 5 ರಸಗಳು ಯಾವುದು? ಅದರಲ್ಲಿ ಯಾವ ಸಂಬಂಧವನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ? ಸಖ್ಯ ರಸ. ಸಖ್ಯ ರಸ ಬಿಟ್ರೆ ಇನ್ನ ಯಾವೆಲ್ಲ ರಸಗಳನ್ನ ನಾವು ಕೃಷ್ಣನ ಜೊತೆಗೆ ನಾವು ಅಂತಹ ಒಡನಾಟವನ್ನ ನಾವು ಇಟ್ಕೋಬಹುದು? ಶಾಂತ, ಮಾಧುರ್ಯ, ವಾತ್ಸಲ್ಯ, ಮತ್ತೆ ಶಾಂತ, ವಾತ್ಸಲ್ಯ, ಮಾಧುರ್ಯ, ದಾಸ್ಯ. ಓಕೆ. ಸೊ ಶಾಂತ ಫಸ್ಟ್ನೇದು, ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ, 5 ರಸಗಳು. ಆ 5 ರಸದಲ್ಲಿ ಈಗ ಅರ್ಜುನ ಮತ್ತೆ ಕೃಷ್ಣ ನಡುವೆ ಇರುವಂತಹ ಸಂಬಂಧ ಯಾವುದು ಅಂದ್ರೆ ಸಖ್ಯ ಸಂಬಂಧ. ಸಖ್ಯ ರಸದಲ್ಲಿ ಅವರಿಬ್ರು ಇದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀಕೃಷ್ಣನೊಂದಿಗೆ ಅರ್ಜುನನ ದಿವ್ಯ ಸಂಬಂಧವು ಅತ್ಯಂತ ಪ್ರಿಯವಾದ ಸ್ನೇಹ ಸಂಬಂಧ. ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನೇ ಅರ್ಜುನ ತನ್ನ ಪರಮ ಮಿತ್ರನೆಂದು ಹೇಳಿಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಅವರು ಭಗವದ್ಗೀತೆಯನ್ನ ಕೃಷ್ಣನಿಗೆ ಹೇಳ್ತಾರೆ ಅಲ್ವಾ. ಇದನ್ನ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಅವರು ಭಗವಂತನ ಭಕ್ತರಾಗಿರ್ಬೇಕು, ಮಿತ್ರರಾಗಿರ್ಬೇಕು. ಭಗವಂತನ ಮೇಲೆ ಅವ್ರಿಗೆ ಯಾರಿಗೂ ಸಹ ಅಸೂಯೆ ಇರ್ಕೂಡ್ದು. ಇಲ್ಲಾಂದ್ರೆ ಅಸೂಯೆ ಇದ್ರೆ ಆ ಭಗವಂತನ ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರತಿ ಜೀವಿಯು ಹೀಗೆ ಒಂದಲ್ಲ ಒಂದು ವಾತ್ಸಲ್ಯಪೂರ್ಣ ಬಗೆಯಲ್ಲಿ ಸೇವಕನಾಗಿಯೋ, ಸ್ನೇಹಿತನಾಗಿಯೋ, ಮಾತಾಪಿತೃವಾಗಿಯೋ, ಇಲ್ಲವೇ ಮಧುರ ಪ್ರೇಮದ ಸಂಗಾತಿಯಾಗಿಯೋ ದೇವೋತ್ತಮ ಪರಮಪುರುಷನೊಂದಿಗೆ ಸಂಬಂಧ ಹೊಂದಿರುತ್ತಾನೆ. ನಾವು ಭಗವಂತನ ಜೊತೆ ನೋಡಿ ನಮ್ಗೆ ಯಾವ ರೀತಿಯಲ್ಲಿ ಇಷ್ಟ ಆಗುತ್ತೋ ಆ ರೀತಿಯಾದ ಸಂಬಂಧವನ್ನು ನಾವು ಇಟ್ಕೋಬಹುದು. ಹೀಗೆ ಪ್ರತಿಯೊಬ್ಬನು ತಾನು ಬಯಸುವ ಪಕ್ಷಕ್ಕೆ ಮತ್ತು ಭಕ್ತಿಯೋಗ ಮಾರ್ಗವನ್ನ ಪ್ರಾಮಾಣಿಕವಾಗಿ ಅನುಸರಿಸುವ ಪಕ್ಷಕ್ಕೆ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಸಹವಾಸವನ್ನ ಸವಿಯಬಹುದು. ನೋಡಿ ನಮ್ಗೆ ಯಾವ ತರ ಇಷ್ಟನೋ ಆ ತರ ಏ ಯಥಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಲ್ವಾ. ಭಗವಂತ ನಮ್ಗೆ ಅದಕ್ಕೆ ಅವರು ನಮ್ಗೆ ಅನುಮೋದಿಸ್ತಾರೆ ಅಲ್ವಾ. ನಾನ್ ನಿನ್ ಜೊತೆ ವಾತ್ಸಲ್ಯ ಭಾವದಲ್ಲಿ ಇರ್ಬೇಕಂತಂದ್ರೆ ಭಗವಂತ ಅದಕ್ಕೆ ಅವ್ರ ಒಪ್ಪಿಗೆನ ಸೂಚಿಸ್ತಾರೆ. ಇಲ್ಲ ನನಗೆ ಮಾಧುರ್ಯ ಭಾವದಲ್ಲಿ ನನ್ ನಿನ್ ಜೊತೆ ಸಂಬಂಧದಲ್ಲಿ ಇರ್ಬೇಕು ಅಂತಂದ್ರೆ ಭಗವಂತ ಅದಕ್ಕೂ ಸಹ ಒಪ್ಪಿಗೆನ ಕೊಡ್ತಾರೆ. ಎಷ್ಟು ಕರುಣಾಮಯಿ ಭಗವಂತ ಅಲ್ವಾ. ತಥಾವೃತಂ ಪಶುವತ್ ಪಾಶಬಂಧಂ ವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣ ಪಕೃತಂ ಗುರೋಃ ಸುತಂ ವಾಮ ಸ್ವಭಾವ ಕೃಪಯಾನ ನಾಮಚ. ಶ್ರೀ ಸೂತ ಮುನಿಗಳು ಹೇಳಿದರು, ಆಗ ದ್ರೌಪದಿಯು ಮೃಗದಂತೆ ಹಗ್ಗಗಳಿಂದ ಬಂಧಿತನಾಗಿದ್ದ ಹಾಗೂ ಅತ್ಯಂತ ಅಪಮಾನಕಾರವಾದ ಕೊಲೆಗೈದುದಕ್ಕಾಗಿ ಮೌನದಿಂದ ಇದ್ದ ಅಶ್ವತ್ಥಾಮನನ್ನ ಕಂಡಳು. ನೋಡಿ ದ್ರೌಪದಿ ಯಾರನ್ನ ನೋಡ್ತಾ ಇದ್ದಾಳೆ? ಈಗ ಅಶ್ವತ್ಥಾಮನನ್ನ ನೋಡ್ತಾ ಇದ್ದಾಳೆ. ಅಶ್ವತ್ಥಾಮ ಯಾವ ತರ ಇದ್ದಾನೆ? ಈಗ ಮೃಗದಂತೆ ಅವನು ಬಂಧಿತನಾಗಿದ್ದಾನೆ. ಅವನಿವಾಗ ಮೌನವಾಗಿದ್ದಾನೆ. ಯಾಕೆ ಅಂತಂದ್ರೆ ಇವಾಗ ತಪ್ಪನ್ನ ಮಾಡಿದ್ದಾನೆ, ಅಪಮಾನಕರವಾದ ಕೊಲೆಗೈದಿದ್ದಾನೆ. ಹೌದಲ್ವಾ. ನಾವ್ ಇವಾಗ ಯುದ್ಧದಲ್ಲೂ ನೋಡಿದೀವಿ. ಯುದ್ಧದಲ್ಲಿ ಶತ್ರು ಸೈನ್ಯವನ್ನ ಕೊಲೆ ಮಾಡ್ತೀವಿ, ಆದ್ರೆ ಅಲ್ಲಿ ಯಾರನ್ನು ಸಹ ಅಲ್ಲಿ ಏನು ಅಪಮಾನಕರವಾದ ಕೊಲೆನ ಅಲ್ಲಿ ಮಾಡೋದಿಲ್ಲ ಅಲ್ವಾ. ಅವ್ರು ಅದನ್ನ ಅಯ್ಯೋ ನಾನೇನೋ ಕೊಲೆ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರು ತಲೆ ತಗ್ಗಿಸ್ಕೊಂಡು ನಿಲ್ಲೋದ್ ಬೇಕಾಗಿಲ್ಲ. ಆದ್ರೆ ಇಲ್ಲಿ ಕೊಲೆ ಮಾಡಿರೋದು ತುಂಬಾ ಹೀನವಾದ ಕೊಲೆಯನ್ನ ಮಾಡಿದ್ದಾನೆ, ಅಧರ್ಮ ಕೊಲೆಯನ್ನ ಮಾಡಿದ್ದಾನೆ ಇಲ್ಲಿ ಅಶ್ವತ್ಥಾಮ. ಅದಕ್ಕೋಸ್ಕರ ಅವನಿವಾಗ ಮೌನವಾಗಿ ನಿಂತ್ಕೊಂಡಿದ್ದಾನೆ. ಒಳ್ಳೆಯವಳು, ಸದಾಚಾರ ಸಂಪನ್ನಳು ಆದ ದ್ರೌಪದಿಯು ಸ್ತ್ರೀ ಸಹಜವಾಗಿ ಹಾಗೂ ಸ್ವಾಭಾವಿಕವಾಗಿ ಬ್ರಾಹ್ಮಣನಾದ ಅವನಿಗೆ ಉಚಿತ ಗೌರವ ತೋರಿದಳು. ನೋಡಿ ಈಗ ದ್ರೌಪದಿ ಇವಾಗ ಹೆಂಗಿರ್ಬೇಕಲ್ವಾ, ಅವಳು ಕೆಂಡಾಮಂಡಲವಾಗಿ ಅವಳೇನೆ ಸ್ತ್ರೀ ಆದ್ರೂ ಸಹ ಹೋಗಿ
ಅಶ್ವತ್ಥಾಮನನ್ನ ಸಾಯಿಸ್ಬಿಡ್ಬೇಕಾಗಿತ್ತು. ಅಷ್ಟು ಅವಳಲ್ಲಿ ಕೋಪ ಇದೆ, ದುಃಖ ಇದೆ ಅಲ್ವಾ. ಆದ್ರೆ ಅವಳು ಇವಾಗ ಏನ್ ಮಾಡ್ತಾ ಇದ್ದಾಳೆ, ಅವಳು ಉಚಿತ ಗೌರವ ತೋರಿದಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲ ಪ್ರಭುಪಾದವರಿಂದ ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಇದು ತುಂಬಾ ಮುಖ್ಯವಾದ ಭಾವಾರ್ಥ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಶ್ವತ್ಥಾಮನು ಸ್ವಯಂ ಶ್ರೀಕೃಷ್ಣನಿಂದಲೇ ನಿಂದನೆಗೆ ಒಳಗಾಗಿದ್ದನು ಅಲ್ವಾ. ಅವ್ರ ಅರ್ಜುನನಿಗೆ ಅವರು ತುಂಬಾ ಉತ್ತೇಜಿಸ್ತಾರೆ ಅಲ್ವಾ. ನೀನ್ ಈಗ್ಲೇ ಕೊಂದ್ಬಿಡು, ನೀನು ಅಶ್ವತ್ಥಾಮನ, ನೀನ್ ಯಾಕೆ ಶಿಬಿರಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂತ ಯೋಚನೆ ಮಾಡ್ತಾ ಇದೀಯಾ. ಅವನು ಬ್ರಹ್ಮ ಬಂದು ಅವನು ಏನು ಮಲ್ಕೊಂಡಿರುವಂತಹ ಶಿಶುಗಳನ್ನ ಅವನು ಹತ್ಯೆ ಮಾಡಿದ್ದಾನೆ ಅವನು. ಮತ್ತೆ ನೀನು ಸಹ ದ್ರೌಪದಿಗೆ ವಚನವನ್ನ ನೀನು ಕೊಟ್ಟಿದೀಯಾ, ನೀನು ಅವನನ್ನ ಈಗ್ಲೇನೆ ನೀನು ಕೊಲ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಬ್ರಾಹ್ಮಣ ಆದ್ರೂ ಸಹ ಆತ ತಾಯಿನ ಆಗಿದ್ರೆ ಕೊಲ್ಬೇಕಾಗತ್ತೆ ನೀನು ಅಂತ ಅವ್ರು ತುಂಬಾ ಪ್ರಚೋದಿಸ್ತಾರೆ ಅಲ್ವಾ. ಅಂದ್ರೆ ಕೃಷ್ಣನಿಂದನೂ ಸಹ ಅಶ್ವತ್ಥಾಮ ನಿಂದನೆಗೆ ಒಳಗಾಗಿದ್ದನು. ಅರ್ಜುನನು ಅವನನ್ನು ಬ್ರಾಹ್ಮಣ ಪುತ್ರ ಅಥವಾ ಗುರುಪುತ್ರನಂತೆ ಕಾಣದೆ ಒಬ್ಬ ಅಪರಾಧಿಯಂತೆ ನಡೆಸಿಕೊಂಡನು. ಅದಕ್ಕೋಸ್ಕರ ಅವನನ್ನ ಮೃಗದಂತೆ ಕಟ್ಟಾಕೋದು ಅಲ್ವಾ. ಅರ್ಜುನನು ಸಹ ಅವನನ್ನ ಅಪರಾಧಿ ತರನೇ ನಡೆಸ್ಕೋತಾರೆ. ಅದಕ್ಕೋಸ್ಕರನೇ ಅವರು ಹಗ್ಗದಿಂದ ಮೃಗದಂತೆ ಕಟ್ ಹಾಕ್ತಾರೆ. ದ್ರೌಪದಿಯ ಮುಂದೆ ಅವನನ್ನು ಕರೆತಂದಾಗ ಅವಳು ತನ್ನ ಪುತ್ರರ ಕೊಲೆಗಾಗಿ ಸಂತಪ್ತಳಾಗಿದ್ದಳು ಅಲ್ವಾ. ದ್ರೌಪದಿನೂ ಸಹ ಇನ್ನ ದುಃಖದಲ್ಲೇನೆ ಇದ್ದಾಳೆ. ಕೊಲೆಪಾತಕ ತನ್ನ ಎದುರಿಗೆ ಇದ್ದರೂ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಪುತ್ರನೊಬ್ಬನಿಗೆ ತೋರಬಹುದಾದ ಯಥೋಚಿತ ಗೌರವವನ್ನು ತೋರಿಸದೇ ಇರಲು ಅವಳಿಗೆ ಸಾಧ್ಯವಾಗಲಿಲ್ಲ. ನೋಡಿ, ಅವಳು ಎಷ್ಟೇ ದುಃಖದಲ್ಲಿದ್ರು ಸಹ ಅವಳ ಸ್ವಭಾವದಿಂದ ಅವಳು ಹೊರಗಡೆ ಬರ್ಲಿಕ್ಕೆ ಅವಳಿಗೆ ಸಾಧ್ಯ ಆಗುದಿಲ್ಲ. ಅವಳು ಗೌರವವನ್ನ ತೋರಿಸ್ತಾಳೆ. ಬ್ರಾಹ್ಮಣನಿಗೆ ಮತ್ತೆ ಬ್ರಾಹ್ಮಣ ಪುತ್ರನಿಗೆ ಏನು ಗೌರವವನ್ನ ತೋರಿಸ್ಬೇಕೋ ಆ ಗೌರವವನ್ನ ತೋರಿಸ್ತಲೇ ಇರ್ಲಿಕ್ಕೆ ಅವಳಿಗೆ ಸಾಧ್ಯ ಆಗೋದಿಲ್ಲ. ಇದು ಸ್ತ್ರೀಯಾಗಿ ಅವಳ ಸೌಮ್ಯ ಸ್ವಭಾವಕ್ಕೆ ಅನುಗುಣವಾಗಿಯೇ ಇದೆ. ಸ್ತ್ರೀ ವರ್ಗವು ಮಕ್ಕಳಂತೆಯೇ. ನೋಡಿ, ಸ್ತ್ರೀ ವರ್ಗ ಮಕ್ಕಳಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ಸೌಮ್ಯ ಸ್ವಭಾವ ಸ್ತ್ರೀಯರಿಗಿರುತ್ತೆ. ಅವರಿಗೆ ಪುರುಷರಂತೆ ವಿವೇಚನಾ ಶಕ್ತಿ ಇರುವುದಿಲ್ಲ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ವಿವೇಚನಾ ಶಕ್ತಿ ಇರೋದಿಲ್ಲ. ಅವರು ಬೇಗ ಅವರು ಎಮೋಷನಲಿ ಅವರು ಡಿಸಿಷನ್ ತಗೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಶ್ವತ್ಥಾಮನು ತಾನು ದ್ರೋಣಾಚಾರ್ಯರ ಅಥವಾ ಬ್ರಾಹ್ಮಣನೊಬ್ಬನ ಪುತ್ರ ನೆನೆಸಿಕೊಳ್ಳಲು ಅನರ್ಹನೆಂಬುದನ್ನ ಸಿದ್ಧಪಡಿಸಿ ತೋರಿದ್ದನು ಅಲ್ವಾ. ಈಗ ಅಶ್ವತ್ಥಾಮ ಅವರೇ ತೋರಿಸಿದ್ದಾರೆ, ಅವರ ಕೃತ್ಯದಿಂದ ತೋರಿಸಿದ್ದಾರೆ. ಅವರು ದ್ರೋಣಾಚಾರ್ಯರ ಪುತ್ರ ಅಥವಾ ಬ್ರಾಹ್ಮಣನೊಬ್ಬ ಪುತ್ರ ಅಂತ ಅನ್ನಿಸ್ಕೊಳ್ಲಿಕ್ಕೆ ಅನರ್ಹ ಅನ್ನೋದನ್ನ ತೋರಿಸಿದ್ದಾರೆ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು. ಹರೇ ಕೃಷ್ಣ. ಅನರ್ಹ ಅನ್ನೋದನ್ನ ತೋರಿಸಿದ್ದಾರೆ. ಇದಕ್ಕಾಗಿ ಮಹಾಧಿಪತಿ ಭಗವಾನ್ ಶ್ರೀಕೃಷ್ಣನಿಂದ ನಿಂದನೆಗೆ ಒಳಗಾಗಿದ್ದನು. ಆದರೂ ಸೌಮ್ಯ ಸ್ವಭಾವದ ಮಹಿಳೆಯಾದ ದ್ರೌಪದಿಗೆ ಬ್ರಾಹ್ಮಣನೊಬ್ಬನಿಗೆ ಸಹಜವಾಗಿ ತೋರುವ ಸೌಜನ್ಯವನ್ನ ವ್ಯಕ್ತಪಡಿಸದೆ ಇರಲಾಗಿರಲಿಲ್ಲ ಅಲ್ವಾ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ. ಸೊ ಕೃಷ್ಣನು ಸಹ ಯಾರು ಅಶ್ವತ್ಥಾಮನನ್ನ ಅಪರಾಧಿ ತರ ನಡೆಸ್ಕೊಂಡ್ರು. ಅದೇ ತರ ಅರ್ಜುನನು ಸಹ ಅಪರಾಧಿ ತರ ನಡೆಸ್ಕೊಂಡ್ರು ಅಶ್ವತ್ಥಾಮನನ್ನ. ಆದ್ರೆ ಇಲ್ಲಿ ದ್ರೌಪದಿ ಗೌರವವನ್ನ ತೋರಿಸ್ತಾ ಇದ್ದಾಳೆ. ಬ್ರಾಹ್ಮಣನ ಪುತ್ರನಿಗೆ ಏನು ಗೌರವವನ್ನ ತೋರಿಸ್ಬೇಕೋ ಯಥೋಚಿತವಾದ ಗೌರವವನ್ನ ಅದನ್ನ ತೋರಿಸ್ತಾ ಇದ್ದಾಳೆ ದ್ರೌಪದಿ ಇಲ್ಲಿ. ಯಾಕೆ ಅಂತಂದ್ರೆ ದ್ರೌಪದಿ ಸ್ತ್ರೀ ಆಗಿದ್ದಾಳೆ, ಸೌಮ್ಯ ಸ್ವಭಾವದವಳಾಗಿ ಇದ್ದಾಳೆ, ವಾಮ ಸ್ವಭಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಕ್ಕಳ ತರ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಪ್ರಭುಪಾದರು ನೋಡಿ ತುಂಬಾ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಇಂದಿಗೂ ಸಹ ಹಿಂದೂ ಕುಟುಂಬದಲ್ಲಿ ಮಹಿಳೆಯರು ಬ್ರಾಹ್ಮಣ ಬಂಧುವು ಎಷ್ಟೇ ಪತಿತನಾಗಿದ್ದರೂ ಹೀನನಾಗಿದ್ದರೂ ಅವನಿಗೆ ಬ್ರಾಹ್ಮಣ ಜಾತಿಗೆ ತೋರುವ ಯಥೋಚಿತ ಗೌರವವನ್ನ ತೋರಿಸುತ್ತಾರೆ. ನೋಡಿ, ಮಹಿಳೆಯರು ಈ ತರ ಬ್ರಾಹ್ಮಣರು ಅಂದ ತಕ್ಷಣ ಅವ್ರಿಗೆ ಗೌರವವನ್ನ ತೋರಿಸ್ತಾರೆ. ಆದ್ರೆ ಪುರುಷರು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತಮ್ಮ ಕೃತ್ಯಗಳಲ್ಲಿ ಶೂದ್ರರಿಗಿಂತ ಕಡೆಯಾಗಿ ವರ್ತಿಸುವ ಬ್ರಾಹ್ಮಣ ಬಂಧುಗಳ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ದಾರೆ. ಆದ್ರೆ ಪುರುಷರು ಆತರ ಮಾಡ್ತಾ ಇಲ್ಲ. ಇವಾಗ ಏನಾದ್ರು ಬ್ರಾಹ್ಮಣ ಅವನು ಜನಿವಾರ ನೋಡಿದ ತಕ್ಷಣ ಹೋಗಿ ಅವ್ರಿಗೆ ನಮಸ್ಕಾರ ಮಾಡೋದಿಲ್ಲ ಅಲ್ವಾ. ಅವ್ರೇನಾದ್ರು ಬ್ರಾಹ್ಮಣನಾಗಿ ಇದ್ದಾಗ ನಾವು ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಹೇಳಿರೋ ತರ ಆ 9 ಗುಣಗಳಿದ್ರೆ ಮಾತ್ರನೇ ಅವ್ರಿಗೆ ಗೌರವವನ್ನ ತೋರಿಸ್ತಾರೆ. ಆ ಬ್ರಾಹ್ಮಣ ಬಂಧುವಿಗೆ ಆಗ್ಲಿ ಬ್ರಾಹ್ಮಣನಿಗೆ ಆಗ್ಲಿ ಅವರು ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿದ್ರೆ ಅವ್ರಿಗೆ ಗೌರವವನ್ನ ಪುರುಷರು ತೋರಿಸೋದಿಲ್ಲ. ಅವ್ರ ಜೊತೆ ಪ್ರತಿಭಟನೆ ಆರಂಭಿಸಿದ್ದಾರೆ ಈಗಿರೋ ಪುರುಷರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಈ ಶ್ಲೋಕದಲ್ಲಿ ನಿರ್ದಿಷ್ಟವಾಗಿ ಬಳಸಿರುವ ಪದ ವಾಮ ಸ್ವಭಾವ. ಅಂದರೆ ಸ್ವಭಾವತಃ ಸೌಮ್ಯ ಮತ್ತು ಸಾಧು ಸಜ್ಜನನಾದ ಒಬ್ಬ ಪುರುಷ ಅಥವಾ ಸಾಧ್ವಿಯಾದ ಒಬ್ಬಳು ಮಹಿಳೆ ಯಾವುದನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಅಲ್ವಾ. ಅದಕ್ಕೇನೆ ನಮ್ಗೆ ಏನ್ ಹೇಳ್ತಾರೆ ಪ್ರಭುಪಾದರು, ಇವಾಗ ಏನಾದ್ರು ಮಹಿಳೆಯರೇನಾದ್ರು ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವ್ರು ಬೇಗ ಇದರಲ್ಲಿ ಮುಂದುವರ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಅದೇ ಪುರುಷರು ಅವ್ರು ಎಲ್ಲದಕ್ಕೂ ಅವ್ರು ವಿವೇಚನಾ ಶಕ್ತಿ ಇದೆ. ಇದು ಸರಿನಾ ತಪ್ಪಾ, ಇವ್ರು ಹೇಳ್ತಾ ಇರೋದನ್ನ ನಾವು ನಮ್ಮ ಜೀವನದಲ್ಲಿ ಬೇಡವಾ ಅಂತ ಹೇಳ್ಬಿಟ್ಟು ಅವ್ರು ಹಲವಾರು ಬಾರಿ ಯೋಚಿಸ್ತಾರೆ. ಅವ್ರು ತುಂಬಾ ಪರೀಕ್ಷೆ ಮಾಡಿ ಅವ್ರಿಗೆ ಅದು ಸರಿ ಅನ್ಸಿದ್ರೆ ಮಾತ್ರ ಅದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನ ಅದ್ರಲ್ಲಿ ಅವರು ತೊಡಗಿಸ್ಕೋತಾರೆ. ಆದ್ರೆ ಸ್ತ್ರೀಯರು ಹಾಗಲ್ಲ, ಬೇಗ ಅವರು ಆಕರ್ಷಿತರಾಗ್ಬಿಡ್ತಾರೆ. ಅವರ ಮನಸ್ಸನ್ನ ಬೇಗ ಬದಲಾಯಿಸ್ಬಿಡ್ಬೋದು ಅಲ್ವಾ. ಸಜ್ಜನನಾದ ಒಬ್ಬ ಪುರುಷನೇ ಆಗ್ಲಿ ಅಥವಾ ಸಾಧ್ವಿಯಾದ ಒಬ್ಬಳು ಮಹಿಳೆ ಯಾವುದನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಸಾಧಾರಣ ಬುದ್ಧಿಯುಳ್ಳವರು ಹಾಗೆ ಮಾಡೋದಿಲ್ಲ. ಏನೇ ಬರಲಿ ನಾವು ಸಾಧುಗಳಾಗಿರಲು ಯುಕ್ತವಾದ ವಿವೇಚನಾ ಶಕ್ತಿಯನ್ನ ಬಿಡಬಾರದು. ನೋಡಿ, ಇಲ್ಲಿ
ಏನ್ ಹೇಳ್ತಾರೆ ಪ್ರಭುಪಾದರು, ನಾವು ವಿವೇಚನಾ ಶಕ್ತಿನ ನಾವು ಬಿಡ್ಲೇ ಕೂಡ್ದು, ಇದು ಸರಿನಾ ತಪ್ಪು ಅಂತ ಹೇಳ್ಬಿಟ್ಟು ಇವಾಗ ಬ್ರಾಹ್ಮಣನನ್ನ ನೋಡಿದ ತಕ್ಷಣನೇ ನಾವು ಆಯ್ತು ಅವ್ರಿಗೆ ಗೌರವವನ್ನ ಕೊಡ್ಬೇಕು, ಇಲ್ಲ ಅನ್ನೋದಿಲ್ಲ. ಆದ್ರೆ ಅಲ್ಲಿ ನಮ್ಮ ವಿವೇಚನಾ ಶಕ್ತಿನ ನಾವು ಬಿಡ್ಕೂಡ್ದು. ಅವ್ರೇನಾದ್ರೂ ತಪ್ಪನ್ನ ಮಾಡಿದ್ರೆ ನಾವು ಅವರಿಗೆ ಅದರ ಜೊತೆ ಪ್ರತಿಭಟನೆ ನಾವು ಮಾಡ್ಲೇಬೇಕಾಗತ್ತೆ. ಅದನ್ನ ನಮ್ಗಿಲ್ಲಿ ಹೇಳ್ತಾ ಇದ್ರೆ, ಯಾವುದೇ ಒಂದನ್ನ ಅದರ ಅರ್ಹತಾನುಸಾರ ಗುಣಗ್ರಹಣ ಮಾಡುವ ವಿವೇಚನಾ ಶಕ್ತಿ ಒಬ್ಬರಲ್ಲಿ ಇರಬೇಕು. ನೋಡಿ, ಇಲ್ಲಿ ಮುಖ್ಯವಾಗಿ ನಮ್ಗೆ ಮುಂದೆ ಹೇಳ್ತಾ ಇದ್ದಾರೆ ಪ್ರಭುಪಾದರು, ನಾವು ಮಹಿಳೆಯರ ಸೌಮ್ಯ ಸ್ವಭಾವವನ್ನು ಅನುಸರಿಸಿ ಈ ಮೂಲಕ ಚೊಕ್ಕವಲ್ಲದನ್ನ ಒಪ್ಪಿಕೊಳ್ಳಬಾರದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವಾಗ ದ್ರೌಪದಿ, ಹೌದು, ಅವಳು ತುಂಬಾ ಸಾಧ್ವಿ. ಅವಳು ಇವಾಗ ಅಶ್ವತ್ಥಾಮನಿಗೆ ಗೌರವವನ್ನ ತೋರಿಸ್ತಾ ಇದ್ದಾಳೆ. ಇವಾಗ ಅವಳು ಏನ್ ಮಾಡ್ತಾ ಇದ್ದಾಳೋ ಅದನ್ನ ನಾವು, ಈಗ ದ್ರೌಪದಿನೇ ಮಾಡಿದಾಳೆ, ಅದನ್ನ ನಾವು ಒಪ್ಕೋಬೇಕು ಅನ್ನೋದು ನಾವು ಮಾಡ್ಕೂಡ್ದು, ಅದು ಚೊಕ್ಕವಲ್ಲದನ್ನ ನಾವು ಒಪ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ನಾವು ಏನ್ ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ, ಇವಾಗ ಶ್ರೇಷ್ಠರಾದವರು ಅವ್ರು ಏನನ್ನೇ ಅನುಸರಿಸಿದ್ರೆ ನಾವು ಅದನ್ನ ಸಾಮಾನ್ಯರಾದವರು ಅನುಸರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ. ಇಲ್ಲಿ ದ್ರೌಪದಿ ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾಳೆ. ಅವಳು ಇವಾಗ ಏನನ್ನ ಮಾಡ್ತಾ ಇದ್ದಾಳೋ ಅದನ್ನ ನಾವು ಕಣ್ಣು ಮುಚ್ಕೊಂಡು ನಾವು ಅನುಸರಿಸ್ಕೂಡ್ದು, ವಿವೇಚನಾ ಶಕ್ತಿನ ನಾವಿಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಯಾಕೆಂತಂದ್ರೆ ಅವಳು ಮಹಿಳೆಯವರಿಗೆ ವಿವೇಚನಾ ಶಕ್ತಿ ಕಡಿಮೆ ಇರುತ್ತೆ, ಅವರು ಸೌಮ್ಯ ಸ್ವಭಾವದವರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾದ ವಿಷಯವನ್ನ ಹೇಳ್ತಿದ್ದಾರೆ. ಅಶ್ವತ್ಥಾಮನನ್ನು ಸೌಮ್ಯ ಸ್ವಭಾವದ ಮಹಿಳೆ ಗೌರವಿಸಬಹುದು. ಈಗ ಅಶ್ವತ್ಥಾಮನನ್ನ ದ್ರೌಪದಿ ಗೌರವಿಸ್ತಾ ಇದ್ದಾರೆ, ಆದರೆ ಅವನನ್ನ ಸದ್ಬ್ರಾಹ್ಮಣನೆಂದು ಒಪ್ಪಿಕೊಳ್ಳಬೇಕೆಂದು ಇದರ ಅರ್ಥವಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ ಅಲ್ವಾ. ಇವಾಗ ಹೌದು, ದ್ರೌಪದಿಗೆ ಗೌರವನ ತೋರಿಸ್ತಾ ಇದ್ದಾಳೆ. ದ್ರೌಪದಿ ಇವಾಗ ಅಶ್ವತ್ಥಾಮನಿಗೆ ಗೌರವನ ತೋರಿಸೋದನ್ನ ನೋಡಿದ್ರೆ ನಾವೇನ್ ಅನ್ಕೋತೀವಿ, ಹಾಗಾದ್ರೆ ಇವರು ತುಂಬಾ ಸದ್ಬ್ರಾಹ್ಮಣ ಇರ್ಬೇಕು, ಅದಕ್ಕೋಸ್ಕರನೇ ದ್ರೌಪದಿ ಈಗ ಅವರಿಗೆ ಗೌರವವನ್ನ ತೋರಿಸ್ತಾಳೆ ಅಂತ ಬಿಟ್ಟು ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಇಲ್ಲಿ ಅವಳು ಬ್ರಾಹ್ಮಣನಿಗೆ ಗೌರವವನ್ನ ತೋರ್ಸೋದು ಅದು ಸರಿನೇ ಇರಬಹುದು, ಆದ್ರೆ ನಾವು ಅಶ್ವತ್ಥಾಮನನ್ನ ಸದ್ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಒಪ್ಕೋಕೂಡ್ದು ಅಂತ ಹೇಳ್ತಿದ್ದಾರೆ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಅಶ್ವತ್ಥಾಮನನ್ನ ನಾವು ಸದ್ಬ್ರಾಹ್ಮಣ ಅಂತ ಒಪ್ಕೋಕೂಡ್ದು, ಆದ್ರೆ ದ್ರೌಪದಿ ಇಲ್ಲಿ ಅವಳ ಸ್ವಭಾವದಿಂದ ಅವ್ರಿಗೆ ಗೌರವವನ್ನ ತೋರಿಸ್ತಾ ಇದ್ದಾಳೆ. ಅವಳು ಸದಾಚಾರ ಸಂಪನ್ನಳಾಗಿದ್ದಾಳೆ, ಅದಕ್ಕೋಸ್ಕರ ಅವ್ರಿಗೆ ಗೌರವವನ್ನ ತೋರಿಸ್ತಾ ಇದ್ದಾಳೆ ಅಂತ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಅಶ್ವತ್ಥಾಮ ಸದ್ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಕೂಡ್ದು. ಅದನ್ನ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾರೆ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್? ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಉವಾಚ ಸಹಂತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂ ಗುರುಹು. ಅಶ್ವತ್ಥಾಮನನ್ನು ಹಗ್ಗಗಳಿಂದ ಬಂಧಿಸಿರುವುದನ್ನ ಅವಳಿಂದ ಸಹಿಸಲಾಗಲಿಲ್ಲ. ಅವಳಿಗೆ ನೋಡ್ಲಿಕ್ಕೆ ಆಗದೇ ಇಲ್ಲ ಅಶ್ವತ್ಥಾಮನನ್ನ ಮೃಗದ ತರ ಬಂಧನಕ್ಕೆ ಒಳಗಾಗಿರೋದನ್ನ ದ್ರೌಪದಿಯಿಂದ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ, ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧ್ವಿ ಮಣಿಯಾದ ಅವಳು ಹೇಳಿದಳು, ಅವನನ್ನ ಬಿಡುಗಡೆ ಮಾಡಿ, ಏಕೆಂದರೆ ಅವನು ಬ್ರಾಹ್ಮಣ, ನಮ್ಮ ಗುರು ಅಂತ ಹೇಳ್ಬಿಟ್ಟು ಕಾರಣ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಮೊದಲು ಅವರನ್ನ ಬಿಡುಗಡೆಗೊಳಿಸಿ ಅಂತ ಹೇಳ್ತಿದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಅಶ್ವತ್ಥಾಮನನ್ನು ದ್ರೌಪದಿಯ ಎದುರು ತಂದೊಡನೆಯೇ ಬ್ರಾಹ್ಮಣನೊಬ್ಬನನ್ನು ಅಪರಾಧಿಯಂತೆ ಬಂಧಿಸಿ ಆ ಸ್ಥಿತಿಯಲ್ಲಿ ತನ್ನೆದುರು ಹಾಜರುಪಡಿಸುವುದು ಅಸಹನೀಯವೆಂದು ಅವಳು ಭಾವಿಸಿದಳು. ಅದರಲ್ಲೂ ಬ್ರಾಹ್ಮಣ ಗುರುಪುತ್ರನಾದಾಗ ಇದು ಸಲ್ಲದೆಂದು ಅವಳ ಆಲೋಚನೆ. ಸೊ ಇವಾಗ ಬ್ರಾಹ್ಮಣನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಭಾವಿಸಿದ್ಲು. ಅದ್ರಲ್ಲೂ ಇಲ್ಲಿ ಅಶ್ವತ್ಥಾಮ ಯಾರು, ಬ್ರಾಹ್ಮಣ ಗುರುಪುತ್ರ ಇದ್ದಾನೆ, ಅದಕ್ಕೋಸ್ಕರ ಇದು ತುಂಬಾ ತಪ್ಪು ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾಳೆ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಪುತ್ರನೆಂಬುದನ್ನು ಖಚಿತವಾಗಿ ತಿಳಿದು ಅರ್ಜುನ ಅವನನ್ನ ಬಂಧಿಸಿದ್ದನು. ಅರ್ಜುನನಿಗೆ ಗೊತ್ತಿತ್ತಾನೆ ಅಶ್ವತ್ಥಾಮ ದ್ರೋಣಾಚಾರ್ಯರ ಪುತ್ರ ಅಂತ ಹೇಳ್ಬಿಟ್ಟು, ಆದ್ರೂ ಸಹ ಅವನನ್ನ ಬಂಧಿಸಿದ್ದ. ಕೃಷ್ಣನಿಗೂ ಇದು ಗೊತ್ತಿತ್ತು, ಆದರೆ ಅವರಿಬ್ಬರು ಅವನನ್ನ ಬ್ರಾಹ್ಮಣ ಪುತ್ರನೆಂದು ಪರಿಗಣಿಸದೆ ಕೊಲೆ ಪಾತಕಿಯೆಂದೇ ನಿಂದನೆಗೆ ಗುರುಪಡಿಸಿದ್ದರು. ಅಪೌರುಷೇಯ ಧರ್ಮಗ್ರಂಥಗಳ ಪ್ರಕಾರ ಗುರು ತನ್ನ ಸ್ಥಾನಮಾನಕ್ಕೆ ಅನರ್ಹನಂತೆ ನಡೆದುಕೊಂಡಲ್ಲಿ ಅವನನ್ನ ತಿರಸ್ಕರಿಸಬೇಕು ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಇದನ್ನೇ ಹೇಳ್ತಾರೆ. ದ್ರೋಣಾಚಾರ್ಯರು ಮತ್ತೆ ಭೀಷ್ಮನ ಜೊತೆ ಅವರು ಯುದ್ಧವನ್ನ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ, ಅವ್ರಿವಾಗ ಅಧರ್ಮದ ಪಕ್ಷದಲ್ಲಿದ್ದಾರೆ, ಅವ್ರಿವಾಗ ತಮ್ಮ ಸ್ಥಾನಮಾನಕ್ಕೆ ಸರಿಯಾಗಿ ಅವರು ನಡ್ಕೊಂತಾ ಇಲ್ಲ, ಅದಕ್ಕೋಸ್ಕರ ನೀನು ಅವರನ್ನ ತಿರಸ್ಕರಿಸ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಅಂದ್ರೆ ಪ್ರಭುಪಾದರು ಭಾವಾರ್ಥದಲ್ಲೂ ಸಹ ಬರೀತಾರೆ. ಗುರುವನ್ನು ಆಚಾರ್ಯನೆಂದು ಅಥವಾ ಸಕಲ ಶಾಸ್ತ್ರಗಳ ಸಾರಗ್ರಹಣ ಮಾಡಿ ತನ್ನ ಶಿಷ್ಯರಿಗೆ
ಆ ಮಾರ್ಗ ಅನುಸರಿಸಲು ಸಹಾಯ ಮಾಡುವವನು ಎಂದು ಕರೆಯಲಾಗಿದೆ ಅಲ್ವಾ. ಗುರು ಇವಾಗ ಏನ್ ಮಾಡ್ಬೇಕು, ಅವ್ರೆಲ್ಲ ಯಾರನ್ನ ನಾವು ಗುರು ಅಂತ ನಾವು ಕರಿತೀವಿ, ಅವ್ರ ಎಲ್ಲ ಶಾಸ್ತ್ರಗಳನ್ನ ಅವರು ಅರ್ಥ ಮಾಡ್ಕೊಂಡಿರ್ಬೇಕು, ಮತ್ತೆ ಅದನ್ನ ಅವರು ಆಚರಿಸ್ಬೇಕು, ಆಚಾರ್ಯರಾಗಿರ್ಬೇಕು, ತನ್ನ ಜೀವನದಲ್ಲಿ ಅದನ್ನ ಆಚರಿಸ್ಬೇಕು. ಅವಾಗಷ್ಟೇ ಅವರು ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಶ್ವತ್ಥಾಮ ಬ್ರಾಹ್ಮಣನಾಗಿ ಅಥವಾ ಗುರುವಾಗಿ ತನ್ನ ಕರ್ತವ್ಯಗಳ ಪಾಲನೆಯಲ್ಲಿ ವಿಫಲನಾಗಿದ್ದನು. ಆದ್ದರಿಂದಲೇ ಅವನು ಬ್ರಾಹ್ಮಣನ ಶ್ರೇಷ್ಠ ಸ್ಥಾನದಿಂದ ತಿರಸ್ಕಾರಕ್ಕೆ ಅರ್ಹನಾದನು. ಈ ಪರಿಗಣನೆಯಿಂದಾಗಿಯೇ ಶ್ರೀಕೃಷ್ಣ ಮತ್ತು ಅರ್ಜುನರು ಅವನನ್ನು ನಿಂದಿಸಿದ್ದು ಸರಿ ಅಲ್ವಾ. ಯಾಕಂದ್ರೆ ಅವನು ಇವಾಗ ಬ್ರಾಹ್ಮಣನಾಗಿ ಹೇಗಿರ್ಬೇಕೋ ಹಾಗೆ ನಡ್ಕೊಂಡಿಲ್ಲ, ಅದಕ್ಕೋಸ್ಕರನೇ ಈಗ ಕೃಷ್ಣ ಮತ್ತೆ ಅರ್ಜುನರು ಅವನನ್ನ ನಿಂದಿಸಿದ್ದಾರೆ. ಆದರೆ ದ್ರೌಪದಿಯಂತಹ ಸಾಧ್ವಿ ಮಹಿಳೆಗೆ ಇದು ಶಾಸ್ತ್ರದ ದೃಷ್ಟಿಯಿಂದಲ್ಲದೆ ಸಂಪ್ರದಾಯದ ದೃಷ್ಟಿಯಿಂದ ಮಾತ್ರ ನೋಡುವ ವಿಷಯ ಆಯ್ತು ಅಲ್ವಾ. ಇವಾಗ ದ್ರೌಪದಿ ಇವಾಗ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ, ಶಾಸ್ತ್ರದ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅವಳು, ಸಂಪ್ರದಾಯದ ದೃಷ್ಟಿಯಿಂದ ಅವಳು ಮಾತ್ರ ನೋಡ್ತಾ ಇದ್ದಾಳೆ. ಸಂಪ್ರದಾಯ ಅನುಸಾರ ಅಶ್ವತ್ಥಾಮನಿಗೆ ಅವನ ತಂದೆಗೆ ತೋರುವ ಗೌರವವನ್ನೇ ತೋರಿಸಲಾಯಿತು ಅಲ್ವಾ. ಇವಾಗ ತಂದೆಗೆ ಏನ್ ಗೌರವನ ಕೊಡ್ತಾರೋ ಅವ್ರ ಮಗನಿಗೆ ಅದೇ ಗೌರವವನ್ನ ಕೊಡ್ತಾರೆ ಅಲ್ವಾ. ಇವಾಗ ರಾಜನ ಮಗ ಏನಾದ್ರು ಬಂದ್ರೆ ರಾಜನಿಗೆ ಏನು ಗೌರವವನ್ನ ಕೊಡ್ತೀವೋ ಅದೇ ತರ ಗೌರವವನ್ನ ಕೊಡ್ತೀವಿ. ಅದೇ ತರ ಇಲ್ಲಿ ಸಂಪ್ರದಾಯದ ಅನುಸಾರ ಏನ್ ಮಾಡ್ತಾರೋ ಅಂತಹ ಗೌರವವನ್ನ ಇಲ್ಲಿ ದ್ರೌಪದಿ ತೋರಿಸ್ತಾ ಇದ್ದಾಳೆ. ಅವಳು ಶಾಸ್ತ್ರದ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಸಾಮಾನ್ಯವಾಗಿ ಜನರು ಬ್ರಾಹ್ಮಣ ಪುತ್ರನನ್ನ ಭಾವನಾವಶರಾಗಿ ನಿಜವಾದ ಬ್ರಾಹ್ಮಣನೆಂದೇ ಅಂಗೀಕರಿಸುತ್ತಾರೆ ಅಲ್ವಾ. ಅವ್ರು ಯಾವಾಗ್ಲೂ ಭಾವನಾತ್ಮಕವಾಗಿ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಅವರು ವಿಶ್ಲೇಷಣಾತ್ಮಕವಾಗಿ ಅವ್ರು ಯೋಚನೆ ಮಾಡೋದಿಲ್ಲ, ವಿವೇಚನಾ ಶಕ್ತಿಯಿಂದ ಯೋಚನೆ ಮಾಡೋದಿಲ್ಲ. ಹೆಂಗಸರೇ ಆಗ್ಲಿ ಅಥವಾ ಸಾಮಾನ್ಯ ಜನರು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾರೆ. ವಾಸ್ತವ ವಿಷಯ ಬೇರೆಯೇ ಆಗಿರಬಹುದು. ಒಬ್ಬ ಬ್ರಾಹ್ಮಣನನ್ನು ಅವನ ಗುಣಾರ್ಹತೆಗಳ ಆಧಾರದ ಮೇಲೆ ಒಪ್ಪಿಕೊಳ್ಳಬೇಕಾಗುತ್ತದೆ, ಕೇವಲ ಬ್ರಾಹ್ಮಣ ಪುತ್ರ ಎಂಬ ಕಾರಣಕ್ಕಾಗಿ ಅಲ್ಲ. ಇದನ್ನ ಎಷ್ಟು ಸತಿ ನಮ್ಗೆ ಹೇಳ್ತಾ ಇದಾರೆ ಅಲ್ವಾ. ಸೊ ಇವಾಗ ಹೈಕೋರ್ಟ್ ಜಡ್ಜ್ ನ ಮಗ ಅವ್ನು ಹೈಕೋರ್ಟ್ ಜಡ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವ್ರು ಓದಿದ್ರೆ ಮಾತ್ರನೇ ಅವರು ಡಾಕ್ಟರ್ ವೃತ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ತರ ಯಾವುದೇ ಒಂದು ವೃತ್ತಿ ತಗೊಂಡ್ರು ಸಹ ಅವ್ರ ಮಗನನ್ನ ನಾವು ಆ ವೃತ್ತಿಯಿಂದ ನಾವು ಅವ್ರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಅದ್ರಲ್ಲಿ ಅವ್ರ ಕೌಶಲ್ಯವನ್ನ ಪಡೆದಿದ್ರೆ, ಪರಿಣಿತಿಯನ್ನ ಪಡೆದಿದ್ರೆ ಮಾತ್ರನೇ ಅವ್ರನ್ನ ಹಾಗೆ ಗುರುತಿಸ್ಲಿಕ್ಕೆ ಸಾಧ್ಯ. ಹೀಗಿದ್ದರೂ ದ್ರೌಪದಿ ಅಶ್ವತ್ಥಾಮನ ಬಿಡುಗಡೆಯನ್ನ ತತ್ಕ್ಷಣವೇ ಬಯಸಿದ್ದಳು. ನೋಡಿ, ಅದನ್ನ ತತ್ಕ್ಷಣವೇ ನೀವು ಅವನನ್ನ ಬಂಧನದಿಂದ ವಿಮುಕ್ತಿಗೊಳಿಸಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಏಕೆಂದ್ರೆ ಅವಳ ದೃಷ್ಟಿಯಲ್ಲಿ ಅದು ಸದ್ಭಾವನೆಯ ವಿಚಾರವಾಗಿತ್ತು. ಈಗ ಅವಳು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಿದ್ದಾಳೆ, ಸಂಪ್ರದಾಯ ಅನುಸಾರ ಯೋಚನೆ ಮಾಡ್ತಾ ಇದ್ದಾಳೆ, ಮತ್ತೆ ಅವಳು ಸದ್ಭಾವನೆಯಿಂದ ಅವಳು ಯೋಚನೆ ಮಾಡ್ತಿದ್ದಾಳೆ. ಎಂದರೆ ಭಗವತ್ ಭಕ್ತರು ವ್ಯಕ್ತಿಗತವಾಗಿ ಎಲ್ಲ ಬಗೆಯ ಕಷ್ಟ ಕೋಟಲೆಗಳನ್ನ ಸಹಿಸಬಲ್ಲರು. ಆದರೂ ಅಂತಹ ಭಕ್ತರು ಶತ್ರುವು ಸೇರಿದಂತೆ ಬೇರಾರ ಬಗ್ಗೆಯೂ ದಯಾಹೀನರಾಗಿರುವುದಿಲ್ಲ ಅಲ್ವಾ. ಭಗವಂತನ ಭಕ್ತರು ಅವರು ಶತ್ರುವಿಗೂ ಕೂಡ ಅವರು ದಯೆಯನ್ನ ತೋರಿಸ್ತಾರೆ. ಮತ್ತೆ ಅವರು ವ್ಯಕ್ತಿಗತವಾಗಿ ಏನೇ ಕಷ್ಟ ಬಂದ್ರು ಸಹ ಅದನ್ನ ಸಹಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ. ಇದು ಪರಿಶುದ್ಧ ಭಗವದ್ ಭಕ್ತನ ಲಕ್ಷಣಗಳು ಅಂತ ಬಿಟ್ಟು ಹೇಳ್ತಾರೆ. ಇವಾಗ ದ್ರೌಪದಿ ಕೃಷ್ಣನ ಭಕ್ತೆ ಅಲ್ವಾ. ನೋಡಿ, ಅದಕ್ಕೋಸ್ಕರ ಅವಳು ಎಷ್ಟು ಕಷ್ಟ ಬಂದಿದೆ ಅವಳಿಗೆ ಅಲ್ವಾ. 5 ಮಕ್ಕಳನ್ನ ಒಮ್ಮೆಲೇನೆ ಕಳ್ಕೊಂಡಿದ್ದಾಳೆ. ಅದು ಅವರು ಕಗ್ಗೊಲೆ ಆಗಿದ್ದಾರೆ, ಶಿರಚ್ಛೇದನೆಗೆ ಒಳಗಾಗಿದ್ದಾರೆ. ಆದ್ರೂ ಸಹ ಅಂತಹ ಒಂದು ಕಷ್ಟವನ್ನ ಅವಳಿಗೆ ಸಹಿಸ್ಲಿಕ್ಕೆ ಆಗ್ತಾ ಇದೆ. ಅಶ್ವತ್ಥಾಮನ ಮೇಲೆ ಅವಳು ಇವಾಗ ದಯೆಯನ್ನ ಅವಳು ತೋರಿಸ್ತಾ ಇದ್ದಾಳೆ. ಇದು ಪರಿಶುದ್ಧ ಭಗವದ್ ಭಕ್ತನ ಲಕ್ಷಣಗಳು ಅಂತ ಹೇಳ್ತಿದ್ದಾರೆ. ಸರಹಸ್ಯೋಧನುರ್ವೇದ ಸವಿಸರ್ಗೋಪ ಸಂಯಮಃ ಅಸ್ತ್ರಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್. ದ್ರೋಣಾಚಾರ್ಯರ ಅನುಗ್ರಹದಿಂದಾಗಿ ನೀವು ಬಾಣ ಪ್ರಯೋಗದ ಸಮರ ಕಲೆಯನ್ನು, ಅಸ್ತ್ರಗಳನ್ನು ನಿಯಂತ್ರಿಸುವ ರಹಸ್ಯ ಕಲೆಯನ್ನು ಕಲಿತಿರುವಿರಿ. ನೋಡಿ, ಇಲ್ಲಿ ಇನ್ನ ಎರಡನೇ ಕಾರಣ ಏನ್ ಕೊಡ್ತಾಳೆ. ಮೊದಲನೇ ಕಾರಣ ಅವನು ಬ್ರಾಹ್ಮಣ, ನಮ್ಮ ಗುರುಪುತ್ರ ಅಂತ ಹೇಳ್ತಾ ಇದ್ದಾಳೆ. ಈಗ ಎರಡನೇ ಕಾರಣ ಏನ್ ಕೊಡ್ತಾ ಇದ್ದಾಳೆ, ನೀವಿವಾಗ ಯಾವ ಸ್ಥಾನದಲ್ಲಿದ್ದೀರಾ, ನಿಮ್ಮನ್ನ ಇವಾಗ ಸವ್ಯಸಾಚಿ, ಗಾಂಡೀವಿ, ಧನುರ್ಧಾರಿ ಅಂತ ಹೇಳ್ಬಿಟ್ಟು ಏನೆಲ್ಲ ನಿಮ್ಮನ್ನ ಹೊಗಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ದ್ರೋಣಾಚಾರ್ಯರು. ಅವ್ರು ನಿಮ್ಗೆ ವಿದ್ಯೆಯನ್ನ ಕಲಿಸ್ಕೊಟ್ಟಿರೋದ್ರಿಂದಲೇ ನೀವು ಇಂತಹ ಸ್ಥಾನದಲ್ಲಿ ಇದ್ದೀರಾ. ನೀವು ಇವಾಗ ಅವರ ಮಗನನ್ನ ನೀವು ಈ ತರ ಮೃಗದಂತ ನೀವು ಕಟ್ಟಾಕಿರೋದನ್ನ ನೋಡಿದ್ರೆ ನೀವು ಅವ್ರಿಗೆ ಕೃತಜ್ಞರಾಗಿಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಅದಕ್ಕೋಸ್ಕರ ನೀವು ಅವನಿಗೆ ಇವಾಗ ಬಿಡುಗಡೆಯನ್ನಗೊಳಿಸಿ ಅಂತ ಹೇಳ್ಬಿಟ್ಟು ಈಗ ಎರಡನೇ ಕಾರಣವನ್ನ ಕೊಡ್ತಾ ಇದ್ದಾಳೆ. ದ್ರೋಣಾಚಾರ್ಯರ ಅನುಗ್ರಹದಿಂದಾಗಿ ನೀವು ಬಾಣ ಪ್ರಯೋಗದ ಸಮರ ಕಲೆಯನ್ನ, ಅಸ್ತ್ರಗಳನ್ನ ನಿಯಂತ್ರಿಸುವ ರಹಸ್ಯ ಕಲೆಯನ್ನು ಕಲಿತಿರುವಿರಿ ಅಂತ ಹೇಳ್ತಿದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಧನುರ್ವೇದ ಅಥವಾ ಸೇನಾ ವಿಜ್ಞಾನವನ್ನು ವೇದ ಮಂತ್ರಗಳಿಂದ ಬಾಣ ಪ್ರಯೋಗಿಸುವ ಹಾಗೂ ನಿಯಂತ್ರಿಸುವ ಅದರ ಎಲ್ಲ ರಹಸ್ಯಗಳೊಂದಿಗೆ ದ್ರೋಣಾಚಾರ್ಯರು ಕಲಿಸಿಕೊಟ್ಟಿದ್ದರು ಅಲ್ವಾ. ದ್ರೋಣಾಚಾರ್ಯರು ಇವಾಗ ಅವನಿಗೆ ಸೇನಾ ವಿಜ್ಞಾನವನ್ನ ಪರಿಪೂರ್ಣವಾಗಿ ಕಲಿಸ್ಕೊಟ್ಟಿದ್ದಾರೆ. ಎಲ್ಲ ರಹಸ್ಯಗಳನ್ನ ಹೇಳಿದ್ದಾರೆ ಅವರು. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿರುವಂತಹ ಒಬ್ಬ ಏನು ಯೋಧನಾಗ್ಬೇಕು ಅಂದ್ರೆ ಏನೆಲ್ಲ ಇರುತ್ತೋ ಅದೆಲ್ಲವನ್ನ ಸಹ ಅವರು ದಾರ ಎರೆದಿದ್ದಾರೆ ದ್ರೋಣಾಚಾರ್ಯರು. ಸ್ಥೂಲವಾಗಿ ಸೇನಾ ವಿಜ್ಞಾನವು ಭೌತಿಕ ಅಸ್ತ್ರಗಳನ್ನ ಅವಲಂಬಿಸಿದೆ. ಆದರೆ ವೇದ ಮಂತ್ರಗಳಿಂದ ಪೂರಿತವಾದ ಬಾಣಗಳನ್ನು ಪ್ರಯೋಗ ಮಾಡುವುದು ಅದಕ್ಕಿಂತ ನಯವಾದ ಕಲೆ ಅಲ್ವಾ. ಈಗ ನಾವು ನಮ್ಮ ಸೇನೆ ಹತ್ರ ಏನಿದೆ, ಅವ್ರ ಹತ್ರ ಮಿಷನ್ ಗನ್ಗಳು,
ಆತರ ಅಣುಬಾಂಬ್ಗಳು ಆತರ ಏನೆಲ್ಲ ಉಪಯೋಗಿಸ್ತಾರೆ, ಭೌತಿಕ ಅಸ್ತ್ರಗಳನ್ನ ಉಪಯೋಗಿಸಿದ್ದಾರೆ. ಆದ್ರೆ ಇಲ್ಲಿ ಎಂತಹ ಸೇನಾ ವಿಜ್ಞಾನವನ್ನ ಹೇಳ್ಕೊಟ್ಟಿದ್ದಾರೆ ದ್ರೋಣಾಚಾರ್ಯರು, ವೇದ ಮಂತ್ರಗಳಿಂದ ಅಂದ್ರೆ ಬಾಣಗಳನ್ನ ಪ್ರಯೋಗ ಮಾಡುವಂತಹ ನಯವಾದ ಕಲೆಯನ್ನ ಹೇಳ್ಕೊಟ್ಟಿದ್ದಾರೆ. ಇವು ಮೆಷನ್ ಗನ್ ಅಥವಾ ಅಣುಬಾಂಬ್ಗಳಂತಹ ಸ್ಥೂಲವಾದ ಭೌತಿಕ ಅಸ್ತ್ರಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾದವು. ಇಲ್ಲಿ ಬಾಣಗಳನ್ನ ವೇದ ಮಂತ್ರಗಳಿಂದ ಅಥವಾ ಪಾರಮಾರ್ಥಿಕ ಶಬ್ದ ವಿಜ್ಞಾನದಿಂದ ನಿಯಂತ್ರಿಸಲಾಗುತ್ತದೆ ಅಲ್ವಾ. ನಮ್ಗೆ ಇವಾಗ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇವಾಗ ಅದಕ್ಕೆ ಎಲ್ಲರೂ ಅಣಗಿಸೋದಲ್ವಾ, ನೀನು ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರುತ್ತಾ ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ ಇಲ್ಲಿ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಲ್ವಾ. ಬ್ರಹ್ಮಾಸ್ತ್ರ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಂತ ಶಕ್ತಿ ಇದೆ. ಮತ್ತೆ ಇಲ್ಲಿ ಒಂದು ಉದಾಹರಣೆಯನ್ನು ಸಹ ನಮ್ಗೆ ಕೊಡ್ತಾ ಇದ್ದಾರೆ. ಭಗವಾನ್ ಶ್ರೀರಾಮನ ತಂದೆಯಾದ ದಶರಥ ಮಹಾರಾಜನು ಶಬ್ದದಿಂದಲೇ ಬಾಣಗಳನ್ನ ನಿಯಂತ್ರಿಸುತ್ತಿದ್ದನೆಂದು ರಾಮಾಯಣದಲ್ಲಿ ಹೇಳಲಾಗಿದೆ ಅಲ್ವಾ. ಅವನ್ನ ಶಬ್ದವೇದಿ ಅಂತ ಕರೀತಾ ಇದ್ರು. ಅದರಿಂದನೇ ಅವನು ಎಷ್ಟು ಶಾಪಗ್ರಸ್ತನಾಗ್ತಾನೆ ಅಲ್ವಾ. ಶ್ರವಣ ಕುಮಾರ ಅವನು ಏನು ಪಾತ್ರೆಯಲ್ಲಿ ನೀರನ್ನ ತಗೋಬೇಕಾದ್ರೆ ಅದು ಗುಳು 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 ಅಂತ ಶಬ್ದ ಬಂದಿದ್ದಕ್ಕೆ ಓ ಪ್ರಾಣಿ ಏನು ನೀರ್ ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಶಬ್ದವನ್ನ ಅನುಸರಿಸಿ ಅವರು ಶ್ರವಣ ಕುಮಾರನಿಗೆ ಅವರು ಬಾಣವನ್ನ ಬಿಡ್ತಾರೆ ಅಲ್ವಾ. ಕೊನೆಗೆ ಅವರು ಶ್ರವಣ ಕುಮಾರನ ತಂದೆ ತಾಯಿಂದ ಅವರು ಶಾಪಗ್ರಸ್ತರಾಗ್ಬೇಕಾಗತ್ತೆ. ವಸ್ತುವನ್ನ ಕಣ್ಣಿಂದ ನೋಡದೆ ಶಬ್ದ ಕೇಳಿಯೇ ಅವನು ಬಾಣಗಳಿಂದ ತನ್ನ ಗುರಿಯನ್ನ ಭೇದಿಸುತ್ತಿದ್ದ. ಆದ್ದರಿಂದಲೇ ಇದು ಈಗ ಬಳಸಲಾಗುತ್ತಿರುವ ಪಾರದರ್ಶಕ ಸೇನಾ ಅಸ್ತ್ರಗಳಿಗಿಂತ ಮಿಗಿಲಾದ ನಯವಾದ ಸೇನಾ ವಿಜ್ಞಾನ ಅಲ್ವಾ. ನಮ್ಮ ವಿಜ್ಞಾನಿಗಳು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು, ಇದು ಪಾರಮಾರ್ಥಿಕವಾದದ್ದಲ್ಲ. ಈ ಏನು ಕಲೆ ಇದೆ, ಈ ಯುದ್ಧ ಕಲೆ ಏನಿದೆ ಆ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದು ಇದನ್ನು ಸಹ ಭೌತಿಕವಾದದ್ದೇ. ಇದು ತುಂಬಾ ನಯವಾದ ವಿಜ್ಞಾನ. ಇದು ಶಬ್ದದಿಂದ ಅಂದ್ರೆ ಶಬ್ದಕ್ಕೆ ಎಷ್ಟು ಅಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಅಂತಹ ವಿಜ್ಞಾನ ಇದು. ದ್ರೋಣಾಚಾರ್ಯರು ಅರ್ಜುನನಿಗೆ ಇದೆಲ್ಲವನ್ನ ಕಲಿಸಿಕೊಟ್ಟಿದ್ದರು. ಈ ಎಲ್ಲ ವಿದ್ಯಾ ಪ್ರಯೋಜನಗಳಿಂದಾಗಿ ಅರ್ಜುನನು ದ್ರೋಣಾಚಾರ್ಯರಿಗೆ ಕೃತಜ್ಞನಾಗಿರಬೇಕೆಂಬುದು ದ್ರೌಪದಿಯ ಇಚ್ಛೆಯಾಗಿತ್ತು ಅಲ್ವಾ. ನೋಡಿ, ದ್ರೌಪದಿಯ ಇಚ್ಛೆ ಏನಿದೆ, ಕೃತಜ್ಞನಾಗಿರ್ಬೇಕು ಅರ್ಜುನ ದ್ರೋಣಾಚಾರ್ಯರಿಗೆ. ಇವಾಗ ದ್ರೋಣಾಚಾರ್ಯರು ಬೇರೆ ಅಲ್ಲ, ದ್ರೋಣಾಚಾರ್ಯರ ಮಗ ಬೇರೆ ಅಲ್ಲ. ನಾವ್ ಇವಾಗ ಹೇಗೆ ಹೇಳ್ತೀವಿ, ಭಗವಂತ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಯಾಕಂದ್ರೆ ಗುರು ಭಗವಂತನ ಪ್ರತಿನಿಧಿ ಅಂತ ನಾವ್ ಹೇಳ್ತೀವಿ. ಅದೇ ತರನೇ ಈಗ ಗುರು ಬೇರೆ ಅಲ್ಲ, ಗುರುಪುತ್ರ ಬೇರೆ ಅಲ್ಲ ಅಂತ ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಇದು ಸಾಧ್ವಿ ದ್ರೌಪದಿ ಅಭಿಮತ. ಕರ್ಮನಿಷ್ಠ ಬ್ರಾಹ್ಮಣನಾದ ದ್ರೋಣಾಚಾರ್ಯರು ಸೇನಾ ವಿಜ್ಞಾನದ ಗುರುಬೇಕಾದರೆಂದು ವಾದ ಮಾಡಬಹುದು. ಇವಾಗ ನಾವು ದ್ರೋಣಾಚಾರ್ಯರು ಅಷ್ಟು ಕರ್ಮನಿಷ್ಠ ಬ್ರಾಹ್ಮಣ ಅಂತಂದ್ರೆ ಅವ್ರು ಯಾಕೆ ಇಂತಹ ಒಂದು ಏನು ಕ್ಷತ್ರಿಯ ವಿಜ್ಞಾನವನ್ನ ಅವ್ರು ಹೇಳ್ಕೊಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆ ಬರ್ಬೋದು. ಅದಕ್ಕೆ ಇಲ್ಲಿ ಉತ್ತರವನ್ನ ಪ್ರಭುಪಾದ್ರೆ ಕೊಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣನು ಅವನ ಜ್ಞಾನ ಪ್ರಕಾರವು ಯಾವುದೇ ಇರಲಿ ಗುರುವೇ ಆಗಬೇಕು. ಇವಾಗ ಬ್ರಾಹ್ಮಣ ಅನ್ನೋರು ಅವ್ರು ಯಾವುದೇ ಒಂದು ಜ್ಞಾನವನ್ನ ಬೋಧಿಸ್ಲಿ, ಆದ್ರೆ ಅವರು ಗುರುವೇ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಿದ್ವತ್ ಪಂಡಿತ ಬ್ರಾಹ್ಮಣನು ವಿದ್ಯೆ ಕಲಿಸುವ ಗುರುವಾಗಬೇಕು, ಪುರೋಹಿತನಾಗಬೇಕು, ದಾನ ಸ್ವೀಕರಿಸನಾಗಿರ್ಬೇಕು ಅಲ್ವಾ. ಬ್ರಾಹ್ಮಣ ಅನ್ನೋರು ವಿದ್ಯೆ ಕಲಿಸ್ಬೇಕು ಅಂದ್ರೆ ಗುರುವಾಗ್ಲೇಬೇಕು, ಅಥವಾ ಪುರೋಹಿತನಾಗ್ಬೇಕು, ಇಲ್ಲ ಅಂತಂದ್ರೆ ಅವನು ದಾನ ಸ್ವೀಕರಿಸುವವನಾಗಬೇಕು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಬ್ರಾಹ್ಮಣನಿಗೆ ನಾವ್ ಏನಂತ ಹೇಳ್ತೀವಿ, ಯಜನ್ ಯಾಜನ್ ಪಟನ್ ಪಾಟನ್ ಮತ್ತೆ ದಾನ ಕೊಡೋದು, ದಾನ ಸ್ವೀಕರಿಸೋದು. ಅದಕ್ಕೆ ಸಂಸ್ಕೃತ ವರ್ಡ್ಸ್ ಇದೆ, ನನ್ಗೆ ಬರ್ತಾ ಇಲ್ಲ. ಸೊ ಯಜನ್ ಯಾಜನ್ ಪಟನ್ ಪಾಟನ್ ಮತ್ತೆ ದಾನ ಕೊಡೋದು, ಗೃಹ್ಣಾತಿ ಮತ್ತೆ ವಾಪಸ್ ಕೊಡೋದು ಬೇರೆಯವ್ರಿಗೆ. ಅಂದ್ರೆ ಅವ್ರು ಯಾವ್ದನ್ನು ಶೇಖರಿಸಿ ಇಟ್ಕೋಕೂಡ್ದು ಬ್ರಾಹ್ಮಣರು. ಇವಾಗ ಅವ್ರಿಗೆ ಏನಾದ್ರು ತುಂಬಾ ಹೆಚ್ಚು ದಾನ ಬರುತ್ತೆ ಅನ್ಕೊಳ್ಳಿ, ಅದನ್ನ ಅವ್ರಿಗೆ ಓಕೆ ನಾಳೆಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಇಟ್ಕೊಂಡ್ರೆ ಅವ್ರು ಬ್ರಾಹ್ಮಣನ ಆಗೋದಿಲ್ಲ. ಅದನ್ನ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಬೇರೆಯವ್ರಿಗೆ ಮತ್ತೆ ದಾನ ಕೊಟ್ಬಿಡ್ಬೇಕು. ಅವರು ನಿಜವಾದ ಬ್ರಾಹ್ಮಣ. ನಿಜವಾದ ಬ್ರಾಹ್ಮಣನಿಗೆ ಇಂತಹ ವೃತ್ತಿಗಳನ್ನ ಅಂಗೀಕರಿಸಲು ಅಧಿಕಾರವಿದೆ. ಅವರು ವಿದ್ಯೆನ ಕಲ್ತ್ಕೋಬೇಕು, ವಿದ್ಯೆನ ಹೇಳ್ಕೊಡ್ಬೇಕು. ಪಟನ್ ಪಾಟನ್, ಯಜನ್ ಯಾಜನ್ ಮತ್ತೆ ಯಜ್ಞವನ್ನ ಮಾಡ್ಬೇಕು, ಮಾಡಿಸ್ಬೇಕು, ಮತ್ತೆ ದಾನವನ್ನ ತಗೋಬೇಕು, ದಾನವನ್ನ ಮತ್ತೆ ಅವ್ರು ಬೇರೆಯವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಅವರು ನಿಜವಾದ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಯೇಷ ಭಗವಾನ್ ದ್ರೋಣಃ ಪ್ರಜಾರೂಪೇಣ ವರ್ತತೆ ತಸ್ಯಾತ್ಮನೋರ್ಧಂ ಪತ್ನಾಸ್ತೆ ನಾನ್ವಾಗಾದ್ವೀರಸೂಹು ಕೃಪಿ. ಅವರು ದ್ರೋಣಾಚಾರ್ಯರು ತಮ್ಮ ಪುತ್ರನಿಂದ ಪ್ರತಿನಿಧಿತರಾಗಿ ಈಗಲೂ ಇದ್ದಾರೆ. ಅವರ ಪತ್ನಿ ಕೃಪಿಯು ಪುತ್ರನೊಬ್ಬನಿದ್ದುದರಿಂದ ಪತಿಯೊಡನೆ ಸಹಗಮನ ಮಾಡಲಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಇವಾಗ ದ್ರೋಣಾಚಾರ್ಯರು ಇಲ್ಲ, ಆದ್ರೆ ಅವ್ರು ಈಗ್ಲೂ ಇದ್ದಾರೆ. ಹೇಗಿದ್ದಾರೆ, ಅವರು ತಮ್ಮ ಪುತ್ರನಿಂದ ಪ್ರತಿನಿಧಿತರಾಗಿದ್ದಾರೆ. ಈಗ ಪುತ್ರ ಇರೋದ್ರಿಂದ ದ್ರೋಣಾಚಾರ್ಯರು ಇದ್ದಾರೆ ಅಂತಾನೆ ಅರ್ಥ. ಅದಕ್ಕೋಸ್ಕರನೇ ಕೃಪಿ ಇವಾಗ ಏನ್ ಮಾಡಿದ್ದಾರೆ, ಅವರು ಸಹಗಮನ ಮಾಡ್ಲಿಲ್ಲ. ಇಲ್ಲ ಅಂತಂದ್ರೆ ತನಗೆ ಮಗ ಇರ್ಲಿಲ್ಲ ಅಂದಿದ್ರೆ, ಇವಾಗ ಯಾವುದೇ ಒಂದು ಸ್ತ್ರೀ ಮಗ ಇಲ್ಲ ಅಂತಂದ್ರೆ ಗಂಡ ತೀರ್ಕೊಂಡ್ಮೇಲೆ ಅವರು ಸಹಗಮನ ಮಾಡ್ಬೇಕು. ಆದ್ರೆ ಇಲ್ಲಿ ಕೃಪಿಗೆ ಮಗ ಇದ್ದಾನೆ, ಅದಕ್ಕೋಸ್ಕರ ಅವಳು ಇವಾಗ ಸಹಗಮನ ಮಾಡಿಲ್ಲ. ಅದ್ರ ಬಗ್ಗೆ ಈಗ ಹೇಳ್ತಾ ಇದ್ರೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ರೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ದ್ರೋಣಾಚಾರ್ಯರ ಪತ್ನಿ ಕೃಪಿ, ಕೃಪಾಚಾರ್ಯರ ಸೋದರಿ. ನೋಡಿ, ಇದಕ್ಕಿಂತ ಮುಂಚೆ ನಮ್ಗೆ ಗೌತಮಿ ಅಂತ ಅವರ ಹೆಸರು ಹೇಳಿದ್ರು, ಕೃಪಿ ಅಲ್ವಾ.
ಅಂದ್ರೆ ಅವಳು ಗೌತಮ ವಂಶದಲ್ಲಿ ಇರೋದ್ರಿಂದ ಗೌತಮಿ ಅಂತ ಹೇಳಿದ್ರು. ಈಗ ಕೃಪಿ ಅಂತ ಹೇಳ್ತಾ ಇದಾರೆ, ಕೃಪಾಚಾರ್ಯರ ಸಹೋದರಿ. ಅವರಿಬ್ರು ಸಹ ಟ್ವಿನ್ ಏನು ಮಕ್ಕಳು ಅಲ್ವಾ, ಕೃಪಿ ಮತ್ತೆ ಕೃಪಾಚಾರ್ಯ. ಅಪೌರುಷೇಯ ಗ್ರಂಥಗಳ ಪ್ರಕಾರ ಶ್ರದ್ಧಾ ಭಕ್ತಳಾದ ಪತ್ನಿಯು ಗಂಡನ ಅರ್ಧಾಂಗಿಯಾಗಿದ್ದು ಅವಳಿಗೆ ಸಂತಾನವಿಲ್ಲದಿದ್ದರೆ ಪತಿಯೊಡನೆ ಸಹಗಮನ ಮಾಡುವುದು ಸಮರ್ಥನೀಯವೇ. ಇವಾಗ ನಮ್ಮ ಗ್ರಂಥಗಳ ಪ್ರಕಾರ ಯಾವುದು ಅದು ನೋಡಿ, ಅಪೌರುಷೇಯ ಗ್ರಂಥ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನೇ ಅವರು ಹೇಳ್ತಾ ಇದ್ದಾರೆ, ಪತ್ನಿ ಇವಾಗ ಅಕಸ್ಮಾತ್ ಗಂಡ ಏನಾದ್ರು ಇಲ್ಲ ಅಂತಂದ್ರೆ ಅವಳು ಶ್ರದ್ಧಾ ಭಕ್ತಳಾಗಿದ್ರೆ, ಅಕಸ್ಮಾತ್ ಸಂತಾನ ಇಲ್ಲ ಅಂತಂದ್ರೆ ಪತಿಯೊಡನೆ ಸಹಗಮನ ಮಾಡ್ಬೇಕು. ಆದ್ರೆ ದ್ರೋಣಾಚಾರ್ಯರ ಪತ್ನಿಗೆ ತನ್ನ ಪತಿಯ ಪ್ರತಿನಿಧಿಯಾಗಿ ಪುತ್ರನಿದ್ದುದರಿಂದ ಅವಳು ಸಹಗಮನ ಮಾಡಲಿಲ್ಲ. ವಿಧವೆಗೆ ತನ್ನ ಪತಿಯಿಂದ ಜೀವಂತವಿರುವ ಪುತ್ರನಿದ್ದರೆ ಅವಳು ನಾಮ ಮಾತ್ರ ವಿಧವೆಯಷ್ಟೇ, ಅವಳು ಹೆಸರಿಗೆ ಮಾತ್ರ ವಿಧವೆ. ತನಗೆ ಪತಿಯಿಂದ ಒಬ್ಬ ಪುತ್ರನಿದ್ರೆ ಅವಳು ವಿಧವೆ, ನಿಜವಾದ ವಿಧವೆ ಆಗೋದಿಲ್ಲ, ಹೆಸರಿಗೆ ಮಾತ್ರನೇ ವಿಧವೆ. ಹೀಗೆ ಉಭಯ ಸಂದರ್ಭಗಳಲ್ಲೂ ಅಶ್ವತ್ಥಾಮ ದ್ರೋಣಾಚಾರ್ಯರ ಪ್ರತಿನಿಧಿ. ಆದ್ದರಿಂದ ಅಶ್ವತ್ಥಾಮನನ್ನ ಸಾಯಿಸುವುದೆಂದರೆ ದ್ರೋಣಾಚಾರ್ಯರನ್ನ ಸಾಯಿಸಿದಂತೆಯೇ. ಇದು ಅಶ್ವತ್ಥಾಮನಿಗೆ ಮರಣದಂಡನೆ ವಿಧಿಸುವುದರ ವಿರುದ್ಧ ದ್ರೌಪದಿಯ ತರ್ಕ. ನೋಡಿ, ಇವಾಗ ದ್ರೌಪದಿಯ ವಾದ ಏನಿದೆ, ನೀವು ಅಶ್ವತ್ಥಾಮನನ್ನ ಕೊಲ್ತೀರಾ ಅಂತ ನೀವು ದ್ರೋಣಾಚಾರ್ಯರನ್ನ ಕೊಲ್ಲೋ ಹಾಗೇನೆ. ಅವರು ನಿಮ್ಮ ಗುರುಗಳು, ವಿದ್ಯೆನ ಹೇಳ್ಕೊಟ್ಟಿರುವಂತಹ ಗುರುಗಳು. ಈಗ ಕೃಪಿಗೆ ಇವಾಗ ಗಂಡನಿಲ್ಲದ ತರ ನೀವು ಮಾಡ್ಬಿಡ್ತೀರಾ. ಇವಾಗ ಕೃಪಿ ಯಾಕೆ ಸಹಗಮನ ಮಾಡಿಲ್ಲ? ಗಂಡನ ಪ್ರತಿನಿಧಿಯಾದ ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು ಸಹಗಮನ ಮಾಡಿಲ್ಲ. ಆದ್ರೆ ಇವಾಗ ನೀವು ಅಶ್ವತ್ಥಾಮನನ್ನ ಕೊಂದ್ರೆ ದ್ರೋಣಾಚಾರ್ಯರನ್ನ ಕೊಂದ ಹಾಗೇನೆ ಅಂತ ಹೇಳ್ಬಿಟ್ಟು ಇವಾಗ ಆ ವಾದವನ್ನ ಅವಳು ಹೇಳ್ತಾ ಇದ್ದಾಳೆ. ತದ್ದರ್ಮಗ್ನ ಮಹಾಭಾಗ ಭವದ್ಭಿ ಗೌರವಂ ಕುಲಂ ರುಜಿನಂ ನಾರ್ಹತಿ ಪ್ರಾಪ್ತುಂ ಪೂಜ್ಯಂ ವಧ್ಯಮಭೀಕ್ಷಣಃ. ಧರ್ಮ ತತ್ವಜ್ಞಾನಿಯಾದ ಎಲೈ ಅದೃಷ್ಟಶಾಲಿಯೇ, ಸರ್ವದಾ ವಂದ್ಯರು ಮತ್ತು ಪೂಜ್ಯರು ಆಗಿರುವವರ ಮಹಿಮಾನ್ವಿತ ಕುಟುಂಬಗಳ ಸದಸ್ಯರಿಗೆ ದುಃಖ ಉಂಟು ಮಾಡುವುದು ನಿಮಗೆ ಒಳ್ಳೆಯದಲ್ಲ. ನೋಡಿ, ಇಲ್ಲಿ ಇನ್ನ ಒಂದು ಕಾರಣವನ್ನ ಹೇಳ್ತಾಳೆ. ಇಲ್ಲಿ ಮತ್ತೆ ಮೂರನೇ ಕಾರಣವನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದಾರೆ ದ್ರೌಪದಿ? ಧರ್ಮ ತತ್ವಜ್ಞಾನಿಯಾದ ಎಲೈ ಅದೃಷ್ಟಶಾಲಿಯೇ, ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಸರ್ವದಾ ವಂದ್ಯರು ಮತ್ತು ಪೂಜ್ಯರು ಆಗಿರುವವರ ಮಹಿಮಾನ್ವಿತ ಕುಟುಂಬಗಳ ಸದಸ್ಯರಿಗೆ ದುಃಖ ಉಂಟು ಮಾಡುವುದು ನಿಮಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇವಾಗ ಯಾರು ದ್ರೋಣಾಚಾರ್ಯರ ಕುಟುಂಬ ಅದು ತುಂಬಾ ಪೂಜ್ಯವಾದ ಕುಟುಂಬ, ಅದು ಮತ್ತೆ ಮಹಿಮಾನ್ವಿತ ಕುಟುಂಬ. ಅವರ ಮನೆಗಳ ಅಂದ್ರೆ ಅವರ ಕುಟುಂಬದ ಸದಸ್ಯರಿಗೆ ದುಃಖ ಉಂಟ ಮಾಡೋದು ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ, ಅದು ನಿಮ್ಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಗೌರವಾನ್ವಿತ ಕುಟುಂಬದವರಿಗೆ ಅತ್ಯಲ್ಪ ಅವಮಾನವು ದುಃಖಕ್ಕೆ ಕಾರಣವಾಗಲು ಸಾಕು ಅಲ್ವಾ. ಇವಾಗ ತುಂಬಾ ಗೌರವ ಇರೋರಿಗೆ ಅವಮಾನ ಆದ್ರೆ ಅವ್ರಿಗೆ ಏನಂತ ಅನ್ಕೋತಾರೆ, ಅವರು ಇರೋದು ಒಂದೇ, ಸಾಯೋದು ಒಂದೇ ಅಂತ ಹೇಳ್ತಾರೆ ಅಲ್ವಾ. ಅಗೌರವ ಅನ್ನೋದು ಅವ್ರಿಗೆ ಸಾವಿಗೆ ಸಮಾನ. ನಾವ್ ಅದನ್ನ ಭಗವದ್ಗೀತೆಲೂ ನಾವು ನೋಡಿದ್ವಿ ಅಲ್ವಾ. ಇವಾಗ ಅರ್ಜುನ ಏನಾದ್ರೂ ಯುದ್ಧ ಭೂಮಿಯಿಂದ ಅವನು ಹೋದ್ರೆ ಎಲ್ಲರೂ ಸಹ ಅವನನ್ನ ಎದುರು ಪುಕ್ಲ ಅಂತ ಅನ್ಕೋತಾರೆ ಹೊರತು, ಅಯ್ಯೋ ಎಷ್ಟು ಒಳ್ಳೆ ಮನಸ್ಸಿನವನು ಅವನು, ತನಗೆ ಅನ್ಯಾಯ ಆಗಿದ್ರು ಸಹ ಇವ್ರನ್ನೆಲ್ಲ ಸಾಯಿಸೋದ್ ಬೇಡ, ಇವ್ರನ್ನೆಲ್ಲ ಸಾಯಿಸಿ ನಾನು ರಾಜ್ಯವನ್ನ ಅನುಭವಿಸೋದು ಬೇಕಾಗಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನು ಓಡೋಗಿದ್ದಾನೆ ಅಂತ ಅವ್ರು ಅರ್ಥ ಮಾಡ್ಕೊಳೋದಿಲ್ಲ. ಎಲ್ಲರೂ ನಿನ್ನನ್ನ ಅವಮಾನ ಮಾಡ್ತಾರೆ, ಅಪಶಬ್ದಗಳಿಂದ ನಿಂದಿಸ್ತಾರೆ. ಆತರ ನಿಂದನೆಗೆ ಒಳಗಾದ್ರೆ ಅದು ಸಾವಿಗಿಂತ ಕೇಡು ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಹೇಳ್ತಾ ಇದಾರೆ, ಗೌರವಾನ್ವಿತ ಕುಟುಂಬದವರಿಗೆ ಸ್ವಲ್ಪ ಅವಮಾನ ಆದ್ರೂ ಸಹ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾವೇನಾದ್ರೂ ಅಂತಹ ಪೂಜನೀಯ ಕುಟುಂಬದಲ್ಲಿ ಏನಾದ್ರೂ ಒಂದು ತಪ್ಪುಗಳು ನಡೆದಿದ್ರು ಸಹ ನಾವು ಅವ್ರ ಜೊತೆ ವ್ಯವಹರಿಸ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ವ್ಯವಹರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಅಂತವ್ರು ಸುಸಂಸ್ಕೃತನಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಷ್ಟೆಲ್ಲ ಯೋಚನೆ ಮಾಡೋರು ಸುಸಂಸ್ಕೃತನಾದ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. 47ನೇ ಶ್ಲೋಕ. ಮಾರೋದಿದಸ್ಯ ಜನನಿ ಗೌತಮಿ ಪತಿ ದೇವತಾ ಯಥಾಹಮೃತವತ್ಸಾರ್ಥ ರೋದಿಮ್ಯಾಶ್ರು ಮುಖಿ ಮುಹುಹು. ನನ್ನ ಪ್ರಭುವೆ, ದ್ರೋಣ ಪತ್ನಿಯು ನನ್ನಂತೆ ರೋಧಿಸುವಂತೆ ಮಾಡಬೇಡ. ನನ್ನ ಪುತ್ರರ ಮರಣದಿಂದ ನಾನು ದುಃಖಿ, ಅವಳು ನನ್ನಂತೆ ಸದಾ ರೋಧಿಸುವಂತಾಗದಿರಲಿ ಅಂತ ಹೇಳ್ತಾರೆ. ನೋಡಿ, ಈಗ ಅವಳಿಗೆ ಎಂತಹ ದುಃಖ ಬಂದಿದೆ ಅಲ್ವಾ. ಅವಳು ಇವಾಗ ಪುತ್ರ ವಿಯೋಗವನ್ನ ಅನುಭವಿಸ್ತಾ ಇದ್ದಾಳೆ. ಇವಾಗ ಏನಾದ್ರು ಅಶ್ವತ್ಥಾಮನನ್ನ ನೀವು ಕೊಲೆ ಮಾಡಿದ್ರೆ ಏನಾಗತ್ತೆ, ಅವಳು ಕೃಪಿನೂ ಸಹ ನನ್ನ ತರನೇ ಅವಳು ದುಃಖವನ್ನ ಅನುಭವಿಸ್ತಾಳೆ. ಅವಳು ನನ್ನ ತರ ಸದಾ ರೋಧಿಸೋ ತರ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಇನ್ನ ಒಂದು ಕಾರಣವನ್ನ ಕೊಡ್ತಾ ಇದ್ದಾಳೆ. ಸಮ ಅಲ್ವಾ. ಇವಾಗ ನಾವೇನ್ ಯೋಚನೆ ಮಾಡ್ತೀವಿ, ನಮ್ಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚದಲ್ಲಿ ನನ್ಗೆ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಶತ್ರುಗೆ 2 ಕಣ್ಣುನೂ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ನೋಡಿ. ಆದ್ರೆ ಇವಳು ಸಾಧ್ವಿ ಮಣಿ ಅಲ್ವಾ, ಸದಾಚಾರ ಸಂಪನ್ನೆ. ಅವಳು ಯಾವ ತರ ಯೋಚನೆ ಮಾಡ್ತಾ ಇದ್ದಾಳೆ ಅಲ್ವಾ. ನನ್ನ ತರನೇ ಇವಾಗ ನನ್ಗಂತೂ ಇವಾಗ ಈ ತರ ದುಃಖ ಬರೋ ತರ ಆಗೋಗ್ಬಿಟ್ಟಿದೆ, ಸದಾ ರೋಧಿಸುವಂತ ಸ್ಥಿತಿ ಬಂದ್ಬಿಟ್ಟಿದೆ. ನನ್ ತರನೇ ಈಗ ಒಬ್ನೇ ಒಬ್ಬ ಮಗ ಇರೋದು ಕೃಪಿಗೆ, ಅವಳು ಸದಾ ರೋಧಿಸೋ ತರ ಆಗೋದು ಬೇಡ. ಅವಳು ನಮ್ಮ ಗುರುಪತ್ನಿ ಅವಳು ಅಂತ ಹೇಳ್ತಾ ಇದ್ದಾಳೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸಹಾನುಭೂತಿ ಪರಳು ಸಾಧ್ವಿ ಮಹಿಳೆಯೂ ಆದ ದ್ರೌಪದಿಗೆ ದ್ರೋಣಾಚಾರ್ಯರ ಪತ್ನಿಯನ್ನ
ತನ್ನಂತೆಯೇ ಸಂತಾನಹೀನ ಸ್ಥಿತಿಯಲ್ಲಿಡುವ ಮನಸ್ಸಾಗಲಿಲ್ಲ. ನೋಡಿ ಅಲ್ವಾ, ನಂತರನೇ ಸಂತಾನಹೀನ ಸ್ಥಿತಿಯಲ್ಲಿ ಅವ್ರು ಇರ್ಲಿ ಕೃಪಿ ಅಂತ ಹೇಳ್ಬಿಟ್ಟು ಅವಳಿಗೆ ಮನಸ್ಸಾಗ್ಲಿಲ್ಲ, ಅಂತ ಸ್ಥಿತಿ ಅವ್ರಿಗೆ ಬರ್ಲಿ ಅನ್ನೋ ಒಂದು ಮನಸ್ಸು ಅವಳಿಗಾಗ್ಲಿಲ್ಲ. ಮಾತೃ ಭಾವನೆಗಳ ದೃಷ್ಟಿಯಿಂದ ಹಾಗೂ ದ್ರೋಣಾಚಾರ್ಯರ ಪತ್ನಿಯ ಗೌರವಾನ್ವಿತ ಸ್ಥಾನದ ದೃಷ್ಟಿಯಿಂದ ಇದು ಅವಳ ನಿಲುವಾಗಿತ್ತು. ನೋಡಿ, ಅವಳಿಗೆ ಮಾತೃ ಭಾವನೆ ಇದೆ ಅಲ್ವಾ, ಮಕ್ಕಳನ್ನ ಕಳ್ಕೊಂಡಿರೋರ್ಗೆ ಯಾರು ಕಳ್ಕೊಂಡಿದ್ರೋ ಅವ್ರಿಗಷ್ಟೇ ಗೊತ್ತಾಗುತ್ತೆ ಅಲ್ವಾ, ಬಂಜೆಗೆ ಗೊತ್ತಾಗೋದಿಲ್ಲ. ಅದನ್ನ ವಿಷಯ ಹೇಳಿದ್ರು ಸಹ ಬಂಜೆಗೆ ಗೊತ್ತಾಗೋದಿಲ್ಲ. ಅದನ್ನ ಹೇಳ್ತಾ ಇದ್ರೆ ಮಾತೃ ಭಾವನೆ ದೃಷ್ಟಿಯಿಂದ ಮತ್ತೆ ದ್ರೋಣಾಚಾರ್ಯರ ಪತ್ನಿಯ ಗೌರವಾನ್ವಿತ ಸ್ಥಾನದ ದೃಷ್ಟಿಯಿಂದ ಇದು ದ್ರೌಪದಿಯ ನಿಲುವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯೈಕೋಪಿತಂ ಬ್ರಹ್ಮ ಕುಲಂ ರಾಜನ್ ಯೈ ರಚಿತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಂ. ಕ್ಷತ್ರಿಯ ಆಡಳಿತ ವ್ಯವಸ್ಥೆಯು ಇಂದ್ರಿಯ ನಿಗ್ರಹ ವಿಷಯಕ್ಕೆ ಪ್ರತಿಬಂಧಕವನ್ನ ತೋರದೆ ಬ್ರಾಹ್ಮಣ ವರ್ಗಕ್ಕೆ ನೋವನ್ನುಂಟು ಮಾಡಿ ಅವರನ್ನು ಕೆರಳಿಸಿದಲ್ಲಿ ಆಗ ಆ ಕೋಪಾಗ್ನಿಯು ಇಡೀ ರಾಜಮನೆತನವನ್ನ ಸುಟ್ಟು ಅವರೆಲ್ಲರಿಗೂ ದುಃಖವನ್ನುಂಟು ಮಾಡುತ್ತದೆ. ನೋಡಿ, ಇದನ್ನ ಮುಂದೆ ನಾವು ತಿಳ್ಕೊತೀವಿ. ಈ ವಿಷಯವನ್ನ ಮಹಾನ್ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ದ್ರೌಪದಿಗೆ ಬರೇ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು ಏನ್ ಹೇಳ್ತೀವಿ, ಪ್ರೇಯಸ್ಸು ಮತ್ತೆ ಯಶಸ್ಸು ಅಂತ ಎರಡು ಪದಗಳನ್ನ ಉಪಯೋಗಿಸ್ತೀವಲ್ಲ, ಅದೇ ತರ ಆ ತತ್ಕ್ಷಣಕ್ಕೆ ನಮ್ಗೆ ಒಳ್ಳೇದಾಗ್ಬಿಟ್ರೆ ಸಾಕು, ಮುಂದೆ ಏನಾದ್ರೂ ಆಗ್ಲಿ ಅಲ್ವಾ, ನಾವು ಅದು ಶ್ರೇಯಸ್ಕರ ಪ್ರೇಯಸ್ಕರ ಅನ್ನೋದನ್ನ ನಾವು ಭಗವದ್ಗೀತೆಯಲ್ಲೂ ನಾವು ತಿಳ್ಕೊಂಡಿದ್ವಿ. ಅದೇ ತರ ನೋಡಿ, ಇವಾಗ ದ್ರೌಪದಿ ಈಗ ಈ ಕ್ಷಣಕ್ಕೆ ತಮಗ್ ಒಳ್ಳೇದಾಗ್ಬಿಟ್ರೆ ಸಾಕು ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ಅವಳು ಮುಂದೆನೂ ಸಹ ಶ್ರೇಯಸ್ ಆಗ್ಬೇಕು, ಈಗ ಅವ್ರು ತಗೊಳ್ಳೋಂತಹ ಒಂದು ನಿರ್ಣಯದಿಂದ ಮುಂದೆನೂ ಸಹ ಒಳ್ಳೇದಾಗ್ಬೇಕು ಅದನ್ನ ಯೋಚನೆ ಮಾಡ್ತಿದ್ದಾಳೆ. ಇವಾಗ ಏನಾದ್ರೂ ಸಹ ಆ ಬ್ರಹ್ಮಕುಲವನ್ನ ರಾಜಕುಲ ಏನಾದ್ರೂ ಸಹ ಶೋಕಭರಿತರನ್ನಾಗಿ ಮಾಡಿದ್ರೆ ಅವರ ಶಾಪ, ಆ ಬ್ರಹ್ಮಕುಲದ ಶಾಪ ರಾಜಕುಲಕ್ಕೆ ತಟ್ಟುತ್ತೆ. ಅದು ಏನು ಅವರ ವಂಶದಲ್ಲಿ ಬಂದಿರೋರ್ಗೆಲ್ಲರಿಗೂ ಸಹ ತಟ್ಟುತ್ತೆ, ನಾವು ಕೇಳಿದೀವಿ ಅಲ್ವಾ. ಸೊ ಇವಾಗ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲ, ಅದು ಅವ್ರಿಗೆ ಕುಲಕ್ಕೆ ಶಾಪ ಅಲ್ವಾ. ಇವಾಗ ನೋಡಿ, ಇವ್ರು ಮಾಡೋ ಕೃತ್ಯದಿಂದ ಇಡೀ ಕುಲವೇ ಅದನ್ನ ಅನುಭವಿಸೋ ತರ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೇ ಆಗ್ಲಿ ರಾಜಕುಲ ಬ್ರಹ್ಮಕುಲವನ್ನ ಶೋಕನೀಯ ಸ್ಥಿತಿಗೆ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಮುಂದಾಲೋಚನೆಯನ್ನ ಮಾಡ್ತಾ ಇದ್ದಾಳೆ ದ್ರೌಪದಿ. ಕ್ಷತ್ರಿಯ ಆಡಳಿತ ವ್ಯವಸ್ಥೆಯು ಇಂದ್ರಿಯ ನಿಗ್ರಹ ವಿಷಯಕ್ಕೆ ಪ್ರತಿಬಂಧಕವನ್ನ ತೋರದೆ ಬ್ರಾಹ್ಮಣ ವರ್ಗಕ್ಕೆ ನೋವನ್ನುಂಟು ಮಾಡಿ ಅವರನ್ನ ಕೆರಳಿಸಿದಲ್ಲಿ ಆಗ ಆ ಕೋಪಾಗ್ನಿಯು ಇಡೀ ರಾಜಮನೆತನವನ್ನ ಸುಟ್ಟು ಅವರೆಲ್ಲರಿಗೂ ದುಃಖವನ್ನ ಉಂಟು ಮಾಡುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಸೊ ಇವಾಗ ಆ ಶ್ಲೋಕದಲ್ಲಿ ಅದನ್ನೇ ಹೇಳಿದ್ದು, ಬ್ರಹ್ಮಕುಲ ಮತ್ತೆ ರಾಜಕುಲ ಅದ್ರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ, ಶಿಲ ಪ್ರಭುಪಾದ ಅವರಿಂದ ಸಮಾಜದಲ್ಲಿ ಬ್ರಾಹ್ಮಣ ವರ್ಗದವರು ಅಥವಾ ಆಧ್ಯಾತ್ಮಿಕವಾಗಿ ಮುಂದುವರಿದವರು ಅಥವಾ ಅಂತಹ ಸಮುದಾಯ ಮತ್ತು ಉನ್ನತ ಕುಟುಂಬಗಳವರು ಅಧೀನ ಜಾತಿಗಳಿಂದ ಅಂದರೆ ಕ್ಷತ್ರಿಯರಿಂದ, ವೈಶ್ಯರಿಂದ ಹಾಗೂ ಶೂದ್ರರಿಂದ ಸದಾ ಗೌರವಿಸಲ್ಪಡುತ್ತಿದ್ದರು. ಯಾರು ಈಗ ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದಾರೋ ಮತ್ತೆ ಬ್ರಾಹ್ಮಣ ವರ್ಗದವರಿದ್ದಾರೋ ಅವರೆಲ್ಲರನ್ನೂ ಸಹ ಬೇರೆಯವರಿಂದ ಸದಾ ಯಾವಾಗ್ಲೂ ಸಹ ಅವರು ಗೌರವಿಸಲ್ಪಡ್ತಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಈ ತರ ಇರ್ಬೇಕು ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದಾರೆ, ಬ್ರಾಹ್ಮಣರಾಗಿದ್ದಾರೆ, ಯಾರು ನಮ್ಗೆ ವಿದ್ಯೆಯನ್ನ ಹೇಳ್ಕೊಟ್ಟು ನಮ್ಮನ್ನ ಭಗವಂತನೆಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಸ್ಥಾನದಲ್ಲಿದ್ದಾರೆ, ಅವ್ರನ್ನ ಎಲ್ಲರೂ ಸಹ ಅವ್ರಿಗೆ ಗೌರವವನ್ನ ತೋರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೂತ ಉವಾಚ, ಈ ಶ್ಲೋಕ ತುಂಬಾ ಮುಖ್ಯ. ಈ ಶ್ಲೋಕದಲ್ಲಿ ನೋಡಿ, ಧರ್ಮರಾಯ ಎಲ್ಲವನ್ನ ಈಗ ದ್ರೌಪದಿ ಏನೆಲ್ಲ ಕಾರಣಗಳನ್ನ ಕೊಟ್ರು ಅದೆಲ್ಲವನ್ನ ಈಗ ಒಂದೊಂದು ಪದದಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಸುಂದರವಾದ ಶ್ಲೋಕ ಇದು. ಸೂತ ಉವಾಚ ಧರ್ಮಂ ನ್ಯಾಯಂ ಸಕರುಣಂ ನಿರ್ವಲೀಕಂ ಸಮಂ ಮಹತ್ ರಾಜಾ ಧರ್ಮಸುತೋ ರಾಜ್ಞಾಃ ಪ್ರತ್ಯನಂದದ್ವಚೋ ದ್ವಿಜಾಃ. ನೋಡಿ, ಇಲ್ಲಿ ಇದು ನಾನು ಇದ್ರದ್ದು ಪದದ ಅರ್ಥವನ್ನ ಓದ್ತೀನಿ. ಸೂತ ಉವಾಚ, ಸೂತ ಮುನಿಗಳು ಹೇಳಿದರು, ಧರ್ಮ್ಯಂ ಧಾರ್ಮಿಕ ತತ್ವಗಳಿಗೆ ಅನುಸಾರವಾದ ಅಂತಂದ್ರೆ ಅಶ್ವತ್ಥಾಮ ಬ್ರಾಹ್ಮಣ ಮತ್ತೆ ಗುರುಪುತ್ರ, ಅದು ಧರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನ್ಯಾಯಂ, ಯಾಕಂದ್ರೆ ಅವರಿಂದನೇ ಅವರು ವಿದ್ಯೆಯನ್ನ ಕಲ್ತ್ಕೊಂಡಿದ್ದಾರೆ ಅಲ್ವಾ, ಎಲ್ಲ ರಹಸ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಕೃತಜ್ಞತೆಯನ್ನ ನಾವು ತೋರಿಸ್ಲೇಬೇಕು, ತೋರಿಸ್ಲಿಲ್ಲ ಅಂತಂದ್ರೆ ಅದು ಅನ್ಯಾಯ ಆಗತ್ತೆ. ನ್ಯಾಯಂ ಸಕರುಣಂ ಅಂತಂದ್ರೆ ಅವರು ಮತ್ತೆ ಮೂರನೇದು ಏನ್ ಹೇಳಿದ್ರು, ಕೃಪಿ, ಅವಳು ಸಹಗಮನ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ತನ್ನ ಮಗ ಇದ್ದಾನೆ ಅನ್ಕೊಂಡು ಸಹಗಮನ ಮಾಡ್ಲಿಲ್ಲ. ಇವಾಗ ಅಕಸ್ಮಾತ್ ಇವಾಗ ಅಶ್ವತ್ಥಾಮನನ್ನ ಕೊಲೆ ಮಾಡ್ಬಿಟ್ರೆ ಏನಾಗುತ್ತೆ, ಈಗ ಕೃಪಿ ತನ್ನ ಗಂಡನನ್ನು ಕಳ್ಕೊಳ್ಳೋ ತರ ಆಗುತ್ತೆ. ಅಂದ್ರೆ ದ್ರೋಣಾಚಾರ್ಯರನ್ನು ಸಹ ಅವರು ಕೊಂದಂಗಾಗತ್ತೆ. ಕರುಣೆಯನ್ನ ತೋರಿಸ್ತಾ ಇದ್ದಾಳೆ ಕೃಪಿ ಮೇಲೆ, ಅದನ್ನ ಕರುಣಂ ಅಂತ ಹೇಳ್ತಿದ್ದಾರೆ. ನಿರ್ವಲೀಕಂ, ಸೊ ಧರ್ಮದಲ್ಲಿ ವಂಚನೆ ಇಲ್ಲದೆ, ಅಂದ್ರೆ ಅವಳಿಗೆ ಡ್ಯುಯಾಲಿಟಿ ಇಲ್ಲ, ಇದ್ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಹೇಳ್ಬಿಟ್ಟು ಅವಳು ಅದನ್ನ ಏನು ಸರಿಯಾಗಿನೇ ಹೇಳ್ತಾ ಇದ್ದಾಳೆ. ದ್ರೌಪದಿ ಏನೆಲ್ಲ ಕಾರಣಗಳನ್ನ ಕೊಡ್ತಾ ಇದ್ದಾಳೆ ಅದನ್ನ ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ಸಮಂ, ಸಮಾನವಾದ ಅಲ್ವಾ. ಇವಾಗ ನಾನಂತೂ ಮಕ್ಕಳನ್ನ ಕಳ್ಕೊಂಡಿದೀನಿ, ಇವಾಗ ಕೃಪಿನೂ ಸಹ ಮಕ್ಕಳನ್ನ ಕಳ್ಕೊಂಡ್ಬಿಟ್ರೆ
ಅಂದ್ರೆ ನನ್ನ ಸಮಾನ ಮನಸ್ಥಿತಿ ಬಂದ್ಬಿಡುತ್ತೆ ಅವಳಿಗೆ. ಅಂತಹ ಒಂದು ಏನು ಹಂತಕ್ಕೆ ಹೋಗೋದು ಬೇಡ, ಅಂತಹ ಒಂದು ಸಂದರ್ಭವನ್ನ ಕೃಪಿ ಎದುರಿಸೋದು ಬೇಡ ಅಂತ ಹೇಳ್ತಾ ಇದ್ದಾಳೆ. ಸಮಂ ಮಹತ್ ಅಂದ್ರೆ ಆ ರಾಜಕುಲ ಬ್ರಹ್ಮಕುಲಕ್ಕೇನಾದ್ರೂ ಶೋಕವನ್ನುಂಟು ಮಾಡಿದ್ರೆ ಅದನ್ನ ಪ್ರತಿಯೊಬ್ರು ಸಹ ಅವರ ಕೋಪಾಗ್ನಿಯಲ್ಲಿ ಆ ಇಡೀ ಕುಲವೇ ಸುಟ್ಟು ಭಸ್ಮ ಆಗೋಗುತ್ತೆ. ಅದನ್ನ ಮಹತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಮಹಿಮಾನ್ವಿತವಾದ. ಸೊ ರಾಜನಾದ ಧರ್ಮಸುತಃ ಯಮಧರ್ಮನ ಮಗನು ರಾಜ್ಞ್ಯಾಹ ರಾಣಿಯ ಪ್ರತ್ಯನಂದತ್ ಸಮ್ಮತಿಸಿದನು ವಚಃ ಹೇಳಿಕೆಗಳನ್ನು ವಿಜಾಹ ಬ್ರಾಹ್ಮಣರೇ. ಸೊ ಇದು ಗೊತ್ತಾಯ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಇವಾಗ ಧರ್ಮರಾಯ ಇದನ್ನ ಒಂದೊಂದು ಪದದಲ್ಲಿ ದ್ರೌಪದಿ ಏನೆಲ್ಲ ಕಾರಣಗಳನ್ನ ಕೊಟ್ರೋ ಅದೆಲ್ಲವನ್ನ ಒಂದೊಂದು ಪದದಲ್ಲಿ ಈಗ ಹೇಳ್ತಾ ಇದ್ದಾರೆ. ದ್ರೌಪದಿಯ ಆ ವಾದವನ್ನ ಹೇಳ್ತಾ ಇದ್ದಾರೆ. ಅನುವಾದ. ಸೂತ ಮುನಿಗಳು ಹೇಳಿದರು, ಎಲೈ ಬ್ರಾಹ್ಮಣರೇ, ಧರ್ಮ ತತ್ವಗಳಿಗೆ ಅನುಗುಣವಾದ ಮತ್ತು ನ್ಯಾಯ ಸಮರ್ಥನೀಯವಾದ ರಾಣಿಯ ಮಾತನ್ನ ಯುಧಿಷ್ಠಿರ ಮಹಾರಾಜನು ಸಂಪೂರ್ಣವಾಗಿ ಬೆಂಬಲಿಸಿದನು. ಈ ಮಾತುಗಳು ಮಹೋನ್ನತವಾಗಿ ಕರುಣಾಭರಿತವಾಗಿದ್ದಲ್ಲದೆ ಸಮ್ಯಕ್ ಭರಿತವಾಗಿ ವಂಚನಾರಹಿತವಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಇವಾಗ 6 ಕಾರಣಗಳನ್ನ ಏನ್ ಕೊಟ್ಲೋ ಅದನ್ನ ಯುಧಿಷ್ಠಿರ ಮಹಾರಾಜ ಈಗ ಒಪ್ಕೋತಾ ಇದ್ದಾನೆ, ಬೆಂಬಲಿಸ್ತಾ ಇದ್ದಾನೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಏನಾದ್ರೂ ಬೆಂಬಲಿಸಿದ್ರೆ ಅದು ನ್ಯಾಯವಾಗೇ ಇದೆ, ಧರ್ಮ ಯಾವಾಗೇ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ನಾವು ನೋಡಿದ್ವಿ ಅಲ್ವಾ. ಈಗ ಆ ಕುರು ಸಭೆಯಲ್ಲಿ ಈಗ ದ್ರೌಪದಿಯನ್ನ ಪಣಕ್ಕಿಟ್ಟಾಗ ಎಲ್ಲರೂ ಹೇಳ್ತಾರೆ ಅಲ್ವಾ, ನೀನ್ ಹೇಳು, ಈಗ್ಲಾದ್ರೂ ಹೇಳು, ದ್ರೌಪದಿಯನ್ನ ನಾನು ಪಣಕ್ಕಿಟ್ಟಿಲ್ಲ ಅಂತ ಹೇಳು ಅಂತ ಹೇಳಿದ್ರು ಸಹ ಧರ್ಮರಾಯ ಒಪ್ಪೋದೇ ಇಲ್ಲ ಅಲ್ವಾ. ಮತ್ತೆ ಅಶ್ವತ್ಥಾಮನನ್ನ ಅಶ್ವತ್ಥಾಮ ಹತ ಅಂತ ಹೇಳ್ಬಿಟ್ಟು ಹತನಾದ ಅಂತ ಹೇಳ್ಬಿಟ್ಟು ನೀನ್ ಹೇಳಿದ್ರೆ ಅಷ್ಟೇ ದ್ರೋಣಾಚಾರ್ಯರು ಯುದ್ಧವನ್ನ ಮಾಡೋದನ್ನ ನಿಲ್ಲಿಸ್ತಾರೆ. ನೀನು ಹತ ಆದ ಅಂತ ಹೇಳು ಅಂತಂದ್ರೂ ಸಹ ಕೃಷ್ಣ ಹೇಳಿದ್ರು ಸಹ ಅವ್ರು ಹೇಳೋದಿಲ್ಲ ಅಲ್ವಾ. ಇವಾಗ ಅಂದ್ರೆ ಅಂತಹ ಧರ್ಮರಾಜ ಬೆಂಬಲಿಸ್ತಾ ಇದ್ದಾನೆ ಅಂತಂದ್ರೆ ಅವೆಲ್ಲನೂ ಸಹ ದ್ರೌಪದಿ ಏನೆಲ್ಲ ಕಾರಣಗಳನ್ನ ಕೊಟ್ಟಿದಳೋ ಅದೆಲ್ಲನೂ ಸಹ ಸರಿಯಾಗೇ ಇರಬೇಕು. ಅದನ್ನ ನಾವಿಲ್ಲಿ ಈ ಶ್ಲೋಕದಿಂದ ಅರ್ಥ ಮಾಡ್ಕೋಬೇಕು. ಭಾವಾರ್ಥ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಧರ್ಮರಾಜ ಅಥವಾ ಯಮರಾಜನ ಪುತ್ರನಾದ ಯುಧಿಷ್ಠಿರ ಮಹಾರಾಜನು ಅಶ್ವತ್ಥಾಮನನ್ನು ಬಿಡುಗಡೆ ಮಾಡುವಂತೆ ರಾಣಿ ದ್ರೌಪದಿಯು ಅರ್ಜುನನಿಗೆ ಮಾಡಿದ ಮನವಿಯನ್ನ ಸಂಪೂರ್ಣವಾಗಿ ಬೆಂಬಲಿಸಿದನು. ನೋಡಿ, ಈಗ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾನೆ ಯುಧಿಷ್ಠಿರ. ಈಗ ಹೌದು, ಆ ಅಶ್ವತ್ಥಾಮನನ್ನ ನಾವು ಕೊಲ್ಕೂಡುದು, ಹೌದು, ಇವಾಗ ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ನಾವು 5 ಮಕ್ಕಳನ್ನ ಕಳ್ಕೊಂಡಿದೀವಿ, ಆದ್ರೂ ಸಹ ಅವನನ್ನ ನಾವು ಕೊಲ್ಕೂಡುದು ಅಂತ ಹೇಳ್ತಿದ್ದಾರೆ. ಮಹಿಮಾವಂತ ಕುಟುಂಬದ ಸದಸ್ಯರೊಂದಿಗೆ ಆಗುವ ಅವಮಾನವನ್ನ ಯಾರೊಬ್ಬರೂ ಸಹಿಸಿಕೊಂಡಿರಕೂಡದು. ಅರ್ಜುನ ಮತ್ತು ಅವನ ಕುಟುಂಬ ದ್ರೋಣಾಚಾರ್ಯರಿಗೆ ಋಣಿ, ಏಕೆಂದರೆ ಅರ್ಜುನ ಅವರಿಂದ ಯುದ್ಧ ವಿಜ್ಞಾನವನ್ನ ಕಲಿತಿದ್ದ. ಸೊ ಇಲ್ಲಿ ನ್ಯಾಯ ಹೇಳ್ತಾ ಇದ್ದಾರೆ. ಇದು ಮಹಿಮಾವಂತ ಕುಟುಂಬದ ಸದಸ್ಯರೊಬ್ಬರಿಗೆ ಆಗುವ ಅವಮಾನವನ್ನ ಯಾರೊಬ್ಬರು ಸಹಿಸಿಕೊಂಡಿರಕೂಡದು ಅನ್ನೋದಕ್ಕೆ ಇದನ್ನ ಈ ಅರ್ಥ ಬರುತ್ತೆ. ಏನದು ನಿರ್ವೆಲೀಕಂ ಅಂತಂದ್ರೆ ಆ ಪದ, ಈ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇದ್ರೆ ಅದಕ್ಕೆ ನಿರ್ವೆಲೀಕಂ ಅಂತ ಹೇಳ್ತಾರೆ. ಅಂದ್ರೆ ಮಹಿಮಾವಂತ ಕುಟುಂಬದ ಸದಸ್ಯರೊಬ್ಬರಿಗೆ ಆಗುವ ಅವಮಾನವನ್ನ ಯಾರೊಬ್ಬರು ಸಹಿಸಿಕೊಂಡಿರಕೂಡದು, ಅದನ್ನ ನಿರ್ವಲೀಕಂ. ಅರ್ಜುನ ಮತ್ತು ಅವನ ಕುಟುಂಬ ದ್ರೋಣಾಚಾರ್ಯರಿಗೆ ಋಣಿ, ಅದು ನ್ಯಾಯ, ಏಕೆಂದರೆ ಅರ್ಜುನ ಅವರಿಂದ ಯುದ್ಧ ವಿಜ್ಞಾನವನ್ನ ಕಲಿತಿದ್ದ. ಇಂತಹ ದಾನಶೀಲ ಕುಟುಂಬಕ್ಕೆ ಕೃತಜ್ಞತೆಯನ್ನ ತೋರಿದರೆ ನೀತಿಯ ದೃಷ್ಟಿಯಿಂದ ಅದು ಸರ್ವದಾ ಸಮರ್ಥನೀಯವಾಗಲಾರದು. ಆ ಮಹಾತ್ಮರಾದ ದ್ರೋಣಾಚಾರ್ಯರ ಅರ್ಧಾಂಗಿಯನ್ನ ದಯೆ ಸಹಾನುಭೂತಿಯಿಂದ ನೋಡಬೇಕು. ಇದನ್ನ ಕರುಣೆ ಅನ್ನೋ ಪದದಿಂದ ಹೇಳ್ತಾ ಇದ್ದಾರೆ. ಅವಳನ್ನು ಪುತ್ರನ ಮರಣದ ಶೋಕಕ್ಕೆ ಗುರಿಪಡಿಸಬಾರದು, ಅದೇ ದಯೆ. ದ್ರೌಪದಿಯ ಅಂತಹ ಮಾತುಗಳಲ್ಲಿ ಇಬ್ಬಗೆ ಇರಲಿಲ್ಲ, ಏಕೆಂದರೆ ಸಂಪೂರ್ಣ ಅರಿವಿನಿಂದಲೇ ಕ್ರಮಗಳನ್ನ ಕೈಗೊಳ್ಳಬೇಕು. ದ್ರೌಪದಿಯ ಮಾತುಗಳಲ್ಲಿ ಸಮಾನತೆಯ ಭಾವವಿತ್ತು, ಏಕೆಂದರೆ ಅವಳು ಸ್ವ ಅನುಭವದಿಂದ ಮಾತನಾಡಿದ್ದಳು. ಬಂಜೆಗೆ ತಾಯಿಯ ದುಃಖ ಅರ್ಥವಾಗದು. ದ್ರೌಪದಿ ಸ್ವತಃ ತಾಯಿ ಆದ್ದರಿಂದ ಕೃಪಿಯ ದುಃಖದ ಆಳವನ್ನ ಅಳೆಯಲು ಸಮರ್ಥಳಾಗಿದ್ದಳು. ಮಹಿಮಾನ್ವಿತ ಕುಟುಂಬಕ್ಕೆ ಅವಳು ಗೌರವ ತೋರ ಬಯಸಿದ್ದರಿಂದ ಅವಳ ಮಾತುಗಳು ಶೋಭಾಯಮಾನವಾಗಿದ್ದವು. ನಕುಲ ಸಹ ದೇವಶ್ಚ ಯುಯುಧಾನೋ ಧನಂಜಯಃ ಭಗವಾನ್ ದೇವಕಿ ಪುತ್ರೋ ಯೇ ಚಾನ್ಯೇಯಾಶ್ಚ ಯೋಷಿತಃ. ನಕುಲ, ಸಹದೇವ, ರಾಜನ ಕಿರಿಯ ಸಹೋದರರು, ಸಾತ್ಯಕಿ, ಅರ್ಜುನ, ದೇವಕಿ ಪುತ್ರನಾದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಮಹಿಳೆಯರು ಮತ್ತು ಉಳಿದವರೆಲ್ಲರೂ ರಾಜನ ಮಾತನ್ನ ಸರ್ವಾನುಮತದಿಂದ ಒಪ್ಪಿಕೊಂಡರು. ನೋಡಿ, ಈಗ ಧರ್ಮರಾಯ ಹೇಳಿದ್ರೆ ಮುಗೀತು ಅಲ್ಲ. ನೋಡಿ, ಎಲ್ಲರೂ ಒಪ್ಕೋತಾ ಇದ್ದಾರೆ. ನಕುಲ, ಸಹದೇವ, ಸಾತ್ಯಕಿ, ಅರ್ಜುನ ಮತ್ತೆ ಕೃಷ್ಣನೂ ಸಹ, ಮತ್ತೆ ಅಲ್ಲಿರೋ ಮಹಿಳೆಯರು ಇನ್ನೇ ಉಳಿದವರೆಲ್ಲರೂ ಸಹ ಧರ್ಮರಾಯನ ಮಾತನ್ನ ಒಪ್ಕೋತಾ ಇದ್ದಾರೆ. ತತ್ರಾಹಮರ್ಷಿತೋ ಭೀಮಸ್ತಸ್ಯ ಶ್ರೇಯಾನ್ ವದಶ್ರುತಃ ನ ಭರ್ತುರ್ನಾತ್ಮ ನಶ್ಚಾರ್ತೆ ಯೋ ಅಹನ್ ಸುಪ್ತಾನ್ ಶಿಶೂನೃತ. ಭೀಮ ಇದನ್ನ ಒಪ್ಪಲಿಲ್ಲ. ನೋಡಿ, ಈಗ ಒಬ್ರು ಒಪ್ತಾ ಇಲ್ಲ. ಯಾರದು? ಭೀಮ ಇದನ್ನ ಒಪ್ತಾ ಇಲ್ಲ. ತನ್ನ ಅಥವಾ ಒಡೆಯನ ಯಾವ ಹಿತಾಸಕ್ತಿಯೂ ಇಲ್ಲದೆ ಅಲ್ವಾ, ಅವನಿಗೂ ಒಳ್ಳೇದಾಗತ್ತಾ ಅಂತ ಯೋಚನೆ ಮಾಡಿಲ್ಲ. ಹೋಗ್ಲಿ, ದುರ್ಯೋಧನನ್ಗಾದ್ರೂ ಒಳ್ಳೇದಾಗತ್ತಾ ಅಂತ ಯೋಚನೆ ಮಾಡಿದಾನ? ಇಲ್ಲ. ತನ್ನ ಅಥವಾ ಒಡೆಯನ ಯಾವ ಹಿತಾಸಕ್ತಿಯೂ ಇಲ್ಲದೆ
ಯಾವ ಉದ್ದೇಶವೂ ಇಲ್ಲದೆ ಕೋಪಾಭಾವದಲ್ಲಿ ಮಲಗಿದ್ದ ಮಕ್ಕಳನ್ನ ಕೊಂದ ಅಪರಾಧಿಗೆ ಮರಣದಂಡನೆಯಾಗಬೇಕು ಎಂದು ಈಗ ಭೀಮ ಹೇಳ್ತಾ ಇದ್ದಾನೆ. ನಿಶಮ್ಯ ಭೀಮ ಗದಿತಂ ದ್ರೌಪದ್ಯಾಶ್ಚ ಚತುರ್ಭುಜಃ ಆಲೋಕ್ಯ ವದನಂ ಸಖ್ಯುರ್ ಇದಮಾಹ ಅಸನ್ನಿವ. ನೋಡಿ, ಇಲ್ಲಿ ಚತುರ್ಭುಜ ಅಂತ ಹೇಳ್ತಿದ್ದಾರೆ. ಇವಾಗ ಯಾರಿದು ಚತುರ್ಭುಜ ಅಲ್ವಾ? ಇವಾಗ ಕೃಷ್ಣನನ್ನ ಚತುರ್ಭುಜ ಅಂತ ಹೇಳ್ತಾರೆ, ಅವ್ರಿಗೆ ದ್ವಿಭುಜ ಅಷ್ಟೇ ಅಲ್ವಾ? ಅದೇನಿದು ಚತುರ್ಭುಜ ಅಂತ ಹೇಳ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಆಶ್ಚರ್ಯ ಆಗುತ್ತಲ್ಲ. ಅದನ್ನ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನೋಡೋಣಂತೆ ಅವ್ರು ಏನ್ ಹೇಳ್ತಾರೆ ಅಂತ. ಭೀಮ ದ್ರೌಪದಿ ಮತ್ತಿತರ ಮಾತುಗಳನ್ನು ಆಲಿಸಿದ ಬಳಿಕ ಚತುರ್ಭುಜನು ಅಥವಾ ದೇವೋತ್ತಮ ಪುರುಷನು ತನ್ನ ಆಪ್ತ ಮಿತ್ರ ಅರ್ಜುನನ ಮುಖವನ್ನ ದಿಟ್ಟಿಸಿದನು ಮತ್ತು ನಸುನಗುತ್ತಾ ಮಾತನಾಡಲಾರಂಭಿಸಿದನು. ಇವಾಗ ಎಲ್ಲರೂ ಅಂದ್ರೆ ಇವಾಗ ಭೀಮ ಅವನು ಬೇರೆ ತರ ಮಾತಾಡ್ತಾ ಇದ್ದಾನೆ, ದ್ರೌಪದಿ ಇವಾಗ ಬೇರೆ ತರ ಮಾತಾಡ್ತಾರೆ. ಬೇರೆಯವರೆಲ್ಲರೂ ಸಹ ದ್ರೌಪದಿ ಮತ್ತೆ ಧರ್ಮರಾಯ ಏನ್ ಹೇಳಿದ್ರು ಅದಕ್ಕೆಲ್ಲರನ್ನೂ ಸಹ ಒಪ್ಪಿಗೆನ ಸೂಚಿಸ್ತಾ ಇದಾರೆ. ಈಗ ಇಲ್ಲೇನಾಯ್ತು, ವಿರೋಧ ಆಯ್ತು. ಇವಾಗ ಭೀಮ ಒಂಥರ ಹೇಳ್ತಾ ಇದ್ರೆ, ಬೇರೆಯವರೆಲ್ಲ ಒಂಥರ ಹೇಳ್ತಾ ಇದಾರೆ. ಇವಾಗ ಮತ್ತೆ ಅರ್ಜುನಿಗೆ ಏನಪ್ಪಾ ಮಾಡ್ಬೇಕು ಅಂತ ಒಂದು ಗೊಂದಲಕ್ಕೆ ಮತ್ತೆ ಒಳಗಾಗ್ತಾ ಇದ್ದಾನೆ ಅಲ್ವಾ? ಇವಾಗ ಅದಕ್ಕೋಸ್ಕರ ನೋಡಿ, ಯಾವಾಗ್ಲೇ ಅವ್ರಿಗೆ ಗೊಂದಲಕ್ಕೆ ಒಳಗಾದಾಗ ಏನು ಅವ್ರಿಗೆ ಮತ್ತೆ ಕೃಷ್ಣನ ಮೊರೆ ಹೋಗ್ಬೇಕಾಗತ್ತೆ. ಈಗ ಕೃಷ್ಣನಿಗೆ ಅರ್ಥ ಹೋಗ್ಬಿಟ್ಟಿದೆ ಇವಾಗ ಅರ್ಜುನ ಗೊಂದಲದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈಗ ಕೃಷ್ಣನೇ ತನ್ನ ಆಪ್ತ ಮಿತ್ರ ಅರ್ಜುನನ ಮುಖವನ್ನ ದಿಟ್ಟಿಸಿದನು. ಮತ್ತೆ ಇವಾಗ ಮಾತನಾಡ್ಲಿಕ್ಕೆ ಶುರು ಮಾಡ್ತಾ ಇದಾರೆ ಕೃಷ್ಣ. ಭಗವಾನ್ ವಾಚ ಇವಾಗ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮುಂದಿನ ಶ್ಲೋಕದಲ್ಲಿ ತಿಳ್ಕೊಳ್ಳೋಣಂತೆ. ಈಗ ಭಾವಾರ್ಥ ಪ್ರಭುಪಾದ ಅವರಿಂದ. ಪ್ರಭುಪಾದ ಅವರಿಗೆ ಜಯವಾಗಲಿ. ಭಗವಾನ್ ಶ್ರೀಕೃಷ್ಣನಿಗೆ 2 ಭುಜಗಳಿದ್ದವು. ಅವನನ್ನು ಏಕೆ ಇಲ್ಲಿ ಚತುರ್ಭುಜನೆಂದು ನಿರ್ದೇಶಿಸಲಾಗಿದೆ ಎಂಬುದಕ್ಕೆ ಶ್ರೀಧರ ಸ್ವಾಮಿಗಳು ವಿವರಣೆ ನೀಡಿದ್ದಾರೆ. ಅಶ್ವತ್ಥಾಮನಿಗೆ ಮರಣ ಶಿಕ್ಷೆ ವಿಧಿಸುವ ವಿಷಯದಲ್ಲಿ ದ್ರೌಪದಿ ಮತ್ತು ಭೀಮರು ಭಿನ್ನಾಭಿಪ್ರಾಯ ಹೊಂದಿದ್ದರು. ಅವನನ್ನು ತತ್ಕ್ಷಣ ಮರಣಕ್ಕೆ ಗುರಿಪಡಿಸಬೇಕೆಂಬುದು ಭೀಮನ ಅಭಿಲಾಷೆಯಾದರೆ ದ್ರೌಪದಿ ಅವನನ್ನ ಪಾರು ಮಾಡ ಬಯಸಿದಳು ಅಲ್ವಾ? ಇವಾಗ ಭೀಮ ಏನು, ಇವಾಗ ಹಿಂದೆ ಮುಂದೆ ಏನು ಯೋಚನೆಯನ್ನ ಚರ್ಚೆ ಮಾಡದೆ ಬೇಡ, ಈಗ್ಲೇ ನಾನು ಅವನನ್ನ ಸಾಯಿಸ್ತೀನಿ, ಒಂದ್ಸತಿ ನಾನು ಅವನಿಗೆ ಗುದ್ದಿದ್ರೆ ಸಾಕು, ಅವನು ಇವಾಗ ಇಲ್ಲೇನೆ ಅವನು ಮರಣವನ್ನ ಅಪ್ತಾನೆ ಅಂತ ಹೇಳ್ಬಿಟ್ಟು ಭೀಮ ಇವಾಗ ಬರ್ತಾ ಇದ್ದಾರೆ ಈಗ ಅಶ್ವತ್ಥಾಮನನ್ನ ಮುಗಿಸ್ಲಿಕ್ಕೆ. ಈಗ ದ್ರೌಪದಿ ಏನ್ ಮಾಡ್ತಾ ಇದ್ದಾಳೆ, ದ್ರೌಪದಿಗೆ ಈಗ ಹೇಗಾದ್ರೂ ಮಾಡಿ ಅಶ್ವತ್ಥಾಮನನ್ನ ಕಾಪಾಡ್ಬೇಕು, ಅವರು ಪ್ರಾಣಾಪಾಯದಿಂದ ಪಾರ್ ಮಾಡ್ಬೇಕು ಇವಾಗ ಅಶ್ವತ್ಥಾಮನನ್ನ. ಅದು ದ್ರೌಪದಿಯ ಮನಸ್ಥಿತಿ. ಇವಾಗ ಅದಕ್ಕೋಸ್ಕರ ಇವಾಗ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅವರು ಇನ್ನ 2 ಭುಜಗಳನ್ನ ವ್ಯಕ್ತಪಡಿಸ್ತಾ ಇದಾರೆ. ವ್ಯಕ್ತಪಡಿಸಿ ಇಬ್ಬರನ್ನ ಅವ್ರು ತಡಿತಾ ಇದ್ದಾರೆ. ಒಮ್ಮೆಲೆ ಅವ್ರು ಇಬ್ಬರನ್ನ ತಡಿಬೇಕು, ದ್ರೌಪದಿಯನ್ನ ಅವರು ಏನು ತಡಿಬೇಕು. ಮತ್ತೆ ಭೀಮ ಹೋಗಿ ಅಶ್ವತ್ಥಾಮನನ್ನ ಸಾಯಿಸುವುದನ್ನ ತಡಿಬೇಕು. ಭೀಮ ಅವನನ್ನು ಸಾಯಿಸಲು ಸಿದ್ಧನಿದ್ದನು, ದ್ರೌಪದಿ ಅವನಿಗೆ ಅಡ್ಡಿಯಾಗಿದ್ದಳು ಎಂಬುದನ್ನ ನಾವು ಊಹಿಸಬಹುದು. ಇವರಿಬ್ಬರನ್ನೂ ತಡೆಯಲು ಭಗವಾನ್ ಶ್ರೀಕೃಷ್ಣನು 2 ಬಾಹುಗಳನ್ನ ಪ್ರಕಟಿಸಿದನು. ಇವಾಗ ಭಗವಂತನಿಗೇನ್ ಕಷ್ಟ ಅಲ್ಲ ಅಲ್ವಾ? ಅದನ್ನ ಮುಂದೆ ಹೇಳ್ತಾರೆ. ಭಗವಂತ ಅವರು ಚತುರ್ಭುಜವನ್ನ ಪ್ರಕಟಿಸಬಹುದು. ಅವರು ನಾವು ನೋಡಿರೋ ಹಾಗೇನೆ ವಿಶ್ವರೂಪದಲ್ಲಿ ಅರ್ಜುನನಿಗೆ ಏನೆಲ್ಲ ತೋರಿಸ್ತಾರೆ, ಅವರು ಅನೇಕ ಸಹಸ್ರಾರು ಬಾಹುಗಳನ್ನ ಅವರು ಪ್ರಕಟಿಸ್ತಾರೆ. ಅವ್ರಿಗೆ ಯಾವ್ದು ಕಷ್ಟ ಇಲ್ಲ ಅಲ್ವಾ? ಅದನ್ನ ಇಲ್ಲಿ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮೂಲತಃ ಆದಿಪುರುಷ ಶ್ರೀಕೃಷ್ಣನು 2 ಭುಜಗಳನ್ನ ಪ್ರಕಟಿಸಿರುತ್ತಾನೆ. ಅವರು ಮೂಲ ರೂಪದಲ್ಲಿ ಗೋಲೋಕ ವೃಂದಾವನದಲ್ಲಿ ಅವರಿಗೆ 2 ಕೈಗಳಿರೋದು. ಆದರೆ ಅವರು ನಾರಾಯಣ ರೂಪಿಯಾಗಿ 4 ಭುಜಗಳನ್ನ ಪ್ರಕಟಿಸುತ್ತಾನೆ. ನಾರಾಯಣ ರೂಪದಲ್ಲಿ ಅವನು ತನ್ನ ಭಕ್ತರೊಂದಿಗೆ ವೈಕುಂಠ ಲೋಕದಲ್ಲಿರುತ್ತಾನೆ. ತನ್ನ ಮೂಲ ಶ್ರೀಕೃಷ್ಣ ರೂಪದಲ್ಲಿ ಅವನು ಆಧ್ಯಾತ್ಮಿಕ ಆಕಾಶದಲ್ಲಿ ವೈಕುಂಠ ಲೋಕದಿಂದ ಅತಿ ದೂರದಲ್ಲಿರುವ ಕೃಷ್ಣ ಲೋಕದಲ್ಲಿ ವಾಸಿಸುತ್ತಾನೆ. ಆದ್ದರಿಂದ ಶ್ರೀಕೃಷ್ಣನನ್ನ ಚತುರ್ಭುಜನೆಂದು ಕರೆಯುವುದರಲ್ಲಿ ವಿರೋಧಾಭಾಸವೇನೂ ಇಲ್ಲ ಅಲ್ವಾ? ಕೃಷ್ಣನನ್ನ ನಾವು ಚತುರ್ಭುಜ ಅಂತಾನೂ ನಾವು ಹೇಳ್ಬಹುದು. ಅವರು ಚತುರ್ಭುಜ ರೂಪಧಾರಿಯಾಗಿ ವೈಕುಂಠದಲ್ಲಿ ಇರ್ತಾರೆ. ಅವರು ದ್ವಿಭುಜ ರೂಪಧಾರಿಯಾಗಿ ಅವರು ವೈಕುಂಠದಿಂದ ತುಂಬಾ ದೂರ ಇರುವಂತಹ ಗೋಲೋಕ ವೃಂದಾವನದಲ್ಲಿ ಅವರು ತನ್ನ ಭಕ್ತರೊಂದಿಗೆ ಅವರು ವಾಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಅಗತ್ಯ ಬಿದ್ದಲ್ಲಿ ಅರ್ಜುನನಿಗೆ ವಿಶ್ವರೂಪದಲ್ಲಿ ತೋರಿಸಿದಂತೆ ಅವನು 100 ಬಾಹುಗಳನ್ನ ವ್ಯಕ್ತಪಡಿಸಬಹುದು. ಆದ್ದರಿಂದ 100 ಸಾವಿರಾರು ಭುಜಗಳನ್ನ ತೋರಿಸಬಲ್ಲವನು ಅಗತ್ಯ ಬಿದ್ದಾಗ ಚತುರ್ಭುಜಗಳನ್ನು ಪ್ರಕಟಿಸಬಲ್ಲನು. ಅಶ್ವತ್ಥಾಮನಿಗೆ ಏನು ಮಾಡಬೇಕೆಂದು ಅರ್ಜುನ ದಿಕ್ಕುಗಾಣದಂತವನಾದಾಗ ಅರ್ಜುನನ ಆಪ್ತ ಮಿತ್ರನಾದ ಶ್ರೀಕೃಷ್ಣನು ಪರಿಹಾರ ಒದಗಿಸಲು ಸ್ವಯಂ ಪ್ರೇರಣೆಯಿಂದ ವಿಷಯವನ್ನ ಎತ್ತಿಕೊಂಡನು ಮತ್ತು ಅವನು ನಸುನಗೆ ಬೀರುತ್ತಿದ್ದನು ಅಲ್ವಾ? ಈಗ ಅವನಾಗವ್ರೆ ಅಂದ್ರೆ ಕೃಷ್ಣ ಅವರಾಗವ್ರೆ ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಈಗ ಅರ್ಜುನ ಇವಾಗ ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಇವಾಗ ಭೀಮ ನೋಡಿದ್ರೆ ಕೊಲ್ಬೇಕು ಈಗ್ಲೇ ಅಂತ ಹೇಳ್ತಾ ಇದಾರೆ, ಆತುರವಾಗಿ ಬರ್ತಾ ಇದಾರೆ, ಮುನ್ನುಗ್ತಾ ಇದಾರೆ. ಈಗ ದ್ರೌಪದಿ ನೋಡಿದ್ರೆ ಅವನನ್ನ ಪಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಡಿತಾ ಇದ್ದಾಳೆ. ಈಗ ಮತ್ತೆ ಅರ್ಜುನ ಗೊಂದಲದ ಪರಿಸ್ಥಿತಿಯಲ್ಲಿ ಇದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗೋಗುತ್ತೆ ಅಲ್ವಾ? ಕೃಷ್ಣನಿಗೆ ಎಲ್ಲಾನು ಗೊತ್ತಾಗುತ್ತೆ. ಈಗ ಅರ್ಜುನ ತನ್ನ ಪ್ರಿಯ ಮಿತ್ರನ ಮನಸ್ಥಿತಿನೂ ಗೊತ್ತಾಗುತ್ತೆ. ಈಗ ಕೃಷ್ಣ ತನಗೆ ತಾನೇ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಮಾತಾಡ್ತಾ ಇದ್ದಾರೆ. ಏನನ್ನ ಹೇಳ್ತೀರ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಶ್ರೀ ಭಗವಾನುವಾಚ ಬ್ರಹ್ಮ ಬಂಧುರ್ನ ಅಂತವ್ಯ ಆತತಾಯಿ ವದಾರ್ಹಣಃ ಮಯ್ಯೇವೋ ಭಯಮಾಂ ನಾತಂ ಪರಿಪಾಹ್ಯಾನುಶಾಸನಂ ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್
ಯತ್ತತ್ ಸಾಂತ್ವಯತಾ ಪ್ರಿಯಾಂ ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವ ಚ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಹೇಳಿದನು, ಬ್ರಾಹ್ಮಣ ಮಿತ್ರನನ್ನು ಕೊಲ್ಲಬಾರದು, ಆದರೆ ಅವನು ಆಕ್ರಮಣಕಾರನಾದಲ್ಲಿ ಕೊಲ್ಲಲೇಬೇಕು ಅಲ್ವಾ. ಕೃಷ್ಣ ಏನ್ ಹೇಳ್ತಾರೆ, ಹೌದು ಇದು ಧರ್ಮ, ಬ್ರಾಹ್ಮಣನನ್ನ ಕೊಲ್ಲೋದು ಧರ್ಮ, ಕೊಲ್ಬಾರ್ದು. ಮತ್ತೆ ಬ್ರಾಹ್ಮಣ ಮಿತ್ರನನ್ನು ಸಹ ನಾವು ಕೊಲ್ಕೂಡ್ದು. ಆದ್ರೆ ಅವನೇನಾದ್ರೂ ಅಂತಹ ಬ್ರಾಹ್ಮಣ ಏನಾದ್ರೂ ಸಹ ಆತ ತಾಯಿನ ಆಕ್ರಮಣಕಾರರಾದ್ರೆ ಅವ್ರನ್ನ ಕೊಲ್ಬೇಕು. ಇದೆಲ್ಲವೂ ಸಹ ಧರ್ಮ ಗ್ರಂಥಗಳಲ್ಲಿವೆ. ನೀನು ಅದರಂತೆ ವರ್ತಿಸಬೇಕು. ನೀನು ನಿನ್ನ ಪತ್ನಿಗಿತ್ತ ವಚನವನ್ನ ಪಾಲಿಸಬೇಕು. ಅಂತೆಯೇ ಭೀಮಸೇನ ಮತ್ತು ನನಗೆ ತೃಪ್ತಿಯಾಗುವಂತೆ ಕೂಡ ನಡೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾರೆ. ಇವಾಗ ಎಷ್ಟೆಲ್ಲ ಹೇಳ್ತಿದ್ದಾರೆ. ಇವಾಗ ಇವನನ್ನ ಕೊಲ್ಲಬಹುದು ನೀನು, ಯಾಕೆಂದ್ರೆ ಅವನಿವಾಗ ಆತ ತಾಯಿನ, ಮತ್ತೆ ಇದು ಧರ್ಮ ಗ್ರಂಥದಲ್ಲಿದೆ, ನೀನ್ ಅದ್ರ ತರನೇ ವರ್ತಿಸ್ಬೇಕು. ಮತ್ತೆ ನೀನು ನಿನ್ನ ಪತ್ನಿಗೆ ವಚನವನ್ನ ಕೊಟ್ಟಿದ್ಯಾ. ನಿನ್ಗೆ ಯಾರು ನಿನ್ನ ಪುತ್ರರ ಶಿರಸ್ಸನ್ನ ಯಾರು ಛೇದನ ಮಾಡಿದರೆ ಅವನ ಶಿರಸ್ಸನ್ನ ಕತ್ತರಿಸಿ ನಿನ್ನ ಮುಂದೆ ಇಡ್ತೀನಿ ಅಂತ ನೀನು ಹೇಳಿದ್ಯಾ. ನೀನು ನಿನ್ನ ಪತ್ನಿಗಿಂತ ವಚನವನ್ನು ಪಾಲಿಸಬೇಕು. ಅದ್ರ ಜೊತೆ ಭೀಮಸೇನ ಮತ್ತೆ ನನಗೂ ಸಹ ತೃಪ್ತಿ ಆಗೋ ತರ ನೀನು ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಕೃಷ್ಣ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ವಿವಿಧ ವ್ಯಕ್ತಿಗಳು ಉಲ್ಲೇಖಿಸಿದ ಧರ್ಮ ಗ್ರಂಥಗಳ ಅನುಸಾರ ಅಶ್ವತ್ಥಾಮನನ್ನ ಸಾಯಿಸಬೇಕು ಅಥವಾ ಜೀವಂತ ಪಾರು ಮಾಡಬೇಕು ಎಂದು ತಿಳಿಯದೆ ಅರ್ಜುನನು ದಿಕ್ಕು ಕಾಣದಂತಾದನು. ಇವಾಗ ಅರ್ಜುನನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಇವಾಗ ಧರ್ಮ ಗ್ರಂಥದಲ್ಲಿ ಹೇಳಿರೋ ತರ ಅಶ್ವತ್ಥಾಮನನ್ನ ಸಾಯಿಸ್ಬೇಕೋ ಅಥವಾ ಅವನನ್ನ ಜೀವಂತ ಪಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗೋದಿಲ್ಲ. ಬ್ರಾಹ್ಮಣ ಬಂಧುವಾಗಿ ಅಥವಾ ಬ್ರಾಹ್ಮಣನೊಬ್ಬನ ಅಯೋಗ್ಯ ಪುತ್ರನಾಗಿ ಅಶ್ವತ್ಥಾಮನನ್ನ ಸಾಯಿಸಲಾಗದು. ಆದರೆ ಅದೇ ಕಾಲದಲ್ಲಿ ಅವನು ಆಕ್ರಮಣಕಾರನೂ ಆಗಿದ್ದನು. ಮನುಸ್ಮೃತಿಯ ಪ್ರಕಾರ ಆಕ್ರಮಣಕಾರನನ್ನು ಅವನು ಬ್ರಾಹ್ಮಣನಾಗಿದ್ದರೂ ಇನ್ನು ಬ್ರಾಹ್ಮಣ ಅಯೋಗ್ಯ ಪುತ್ರನ ಬಗ್ಗೆ ಹೇಳುವುದೇನಿದೆ. ಇವಾಗ ಮನುಸ್ಮೃತಿ ಪ್ರಕಾರ ಬ್ರಾಹ್ಮಣ ಏನಾದ್ರೂ ಈ ತರ ಆತ ತಾಯಿನ ಆಗಿದ್ರೆ ಅವನನ್ನ ಸಾಯಿಸ್ಬೋದು. ಈಗ ಇಲ್ಲಿ ಅಶ್ವತ್ಥಾಮ ಬ್ರಾಹ್ಮಣನೂ ಅಲ್ಲ, ಅವನಿವಾಗ ಬ್ರಾಹ್ಮಣನ ಅಯೋಗ್ಯ ಪುತ್ರನೂ ಅಲ್ಲ, ಅಯೋಗ್ಯನಾದ ಪುತ್ರ. ಸೊ ಇವಾಗ ಅವನನ್ನ ಸಾಯಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದ್ರೋಣಾಚಾರ್ಯರು ಪದಶಃ ನಿಜಾರ್ಥದಲ್ಲಿ ಖಂಡಿತವಾಗಿಯೂ ಬ್ರಾಹ್ಮಣರಾಗಿದ್ದರು. ಆದರೆ ರಣರಂಗದಲ್ಲಿ ನಿಂತ ಕಾರಣದಿಂದ ಅವರ ಹತ್ಯೆಯಾಯಿತು. ಅಶ್ವತ್ಥಾಮನು ಆಕ್ರಮಣಕಾರನಾದರೂ ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ ಹೋರಾಟಕ್ಕೆ ನಿಂತಿದ್ದನು. ನಿಯಮವೆಂದರೆ ಶಸ್ತ್ರಾಸ್ತ್ರ ಅಥವಾ ರಥವಿಲ್ಲದ ಆಕ್ರಮಣಕಾರರನ್ನ ಕೊಲ್ಲಬಾರದು. ಈಗ ಅಶ್ವತ್ಥಾಮ ಎಂತ ಸ್ಥಿತಿಲಿದ್ದಾನೆ, ಅವನಿವಾಗ ಅವನ ಹತ್ರ ಯಾವುದೇ ಒಂದು ಆಯುಧ ಇಲ್ಲ ಅಲ್ವಾ, ಅವನ ಹತ್ರ ಯಾವುದೇ ಒಂದು ರಥನೂ ಸಹ ಇಲ್ಲ. ಅದಕ್ಕೋಸ್ಕರ ಇವಾಗ ಏನಾಗುತ್ತೆ, ಇವಾಗ ಅವನ ಮೇಲೆ ಏನಾದ್ರು ಅಶ್ವತ್ಥಾಮನನ್ನ ಸಾಯಿಸಿದ್ರೆ ಈಗ ತಪ್ಪಾಗತ್ತೆ ಅಲ್ವಾ. ಈಗ ಧರ್ಮ ಗ್ರಂಥಗಳ ಪ್ರಕಾರ ಇವೆಲ್ಲವೂ ನಿಜವಾಗಿ ದಿಕ್ಕು ಕಾಣಿಸದಂತೆ ಗೊಂದಲಗೆಡಿಸುವ ವಿಚಾರಗಳು ಅಲ್ವಾ. ಇವಾಗ ಅರ್ಜುನನಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ಅವನಿವಾಗ ಯುದ್ಧ ಭೂಮಿಯಲ್ಲಿ ಇಲ್ಲ, ಯುದ್ಧ ಮಾಡ್ತಾ ಇಲ್ಲ, ಅವನಿವಾಗ ನಿಶಸ್ತ್ರನಾಗಿದ್ದಾನೆ. ಈಗ ನಾನು ಅವನನ್ನ ಕೊಂದ್ರೆ ನನ್ನ ಕಡೆಯಿಂದ ತಪ್ಪಾಗತ್ತೆ, ಇವಾಗ ಅದನ್ನ ಯೋಚನೆ ಮಾಡ್ತಿದ್ದಾನೆ ಆ ಅರ್ಜುನ. ಜೊತೆಗೆ ಅರ್ಜುನನು ದ್ರೌಪದಿಗೆ ನೀಡಿದ ವಚನವನ್ನ ಪಾಲಿಸಿ ಅವಳನ್ನ ಸಂತೈಸಬೇಕಾಗಿತ್ತು. ಅಂತೆಯೇ ಅವನು ಅಶ್ವತ್ಥಾಮನನ್ನ ಹತ್ಯೆಗೈಯುವಂತೆ ಸಲಹೆ ಮಾಡಿದ ಭೀಮ ಮತ್ತು ಕೃಷ್ಣರನ್ನ ತೃಪ್ತಿಗೊಳಿಸಬೇಕಿತ್ತು. ಇದು ಅರ್ಜುನನ ಮುಂದಿದ್ದ ಉಭಯ ಸಂಕಟ. ಅದಕ್ಕೆ ಶ್ರೀಕೃಷ್ಣನು ಪರಿಹಾರ ನೀಡಿದನು. ನೋಡಿ, ಇವಾಗ ನಾವು ಕೃಷ್ಣನ ಮಾತನ್ನ ನೋಡಿದ್ರೆ, ಈಗ ನೀನು ಎಲ್ಲರಿಗೂ ತೃಪ್ತಿ ಆಗೋ ತರ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳ್ತಿದಾರೆ ಹೊರತು ನೀನ್ ಇದನ್ನೇ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಇಲ್ಲ ಅಲ್ವಾ. ಅವ್ರೇನ್ ಹೇಳ್ತಾರೆ, ನೀನು ಎಲ್ಲರಿಗೂ ಸಹ ತೃಪ್ತಿ ಆಗೋ ತರ ನೀನ್ ನಡ್ಕೋಬೇಕು ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಗ್ರಂಥಗಳಲ್ಲಿ ಹೇಳಿರೋ ತರ ಪಾಲನೆ ಮಾಡ್ಬೇಕು, ಪತ್ನಿಗಿಂತ ವಚನವನ್ನ ಪಾಲಿಸ್ಬೇಕು, ನನಗೂ ಮತ್ತೆ ಭೀಮಸೇನಿಗೆ ತೃಪ್ತಿ ಆಗೋ ತರ ನಡ್ಕೋಬೇಕು ಅಂತ ಹೇಳ್ತಿದಾರೆ ಹೊರತು ಏನ್ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಿಲ್ಲ. ಆದ್ರೆ ಅರ್ಜುನ ಕೃಷ್ಣನ ಮನಸ್ಥಿತಿನ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಈಗ ನೋಡಿ ಅರ್ಜುನ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೂತ ಉವಾಚ ಅರ್ಜುನ ಸಹಸಾಜ್ಞಾಯ ಹರೇರ್ ಹಾರ್ದ ಮತಾಸಿನ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ನೋಡಿ ಈಗ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾರೆ ನೋಡೋಣಂತೆ. ಅವರು ಇವಾಗ ಅರ್ಜುನ ಏನ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಈ ವೇಳೆಗೆ ಅರ್ಜುನನು ಶ್ರೀಕೃಷ್ಣನ ದ್ವಂದ್ವಾರ್ಥದ ಆದೇಶದ ಉದ್ದೇಶವನ್ನ ಅರಿತುಕೊಂಡನು ಮತ್ತು ತನ್ಮೂಲಕ ಅವನು ತನ್ನ ಖಡ್ಗದಿಂದ ಅಶ್ವತ್ಥಾಮನ ತಲೆಯಿಂದ ಕೇಶ ಸಹಿತ ಶಿರೋಮಣಿಯನ್ನ ಛೇದಿಸಿದನು. ನೋಡಿ, ಇವಾಗ ಕೃಷ್ಣನ ಮಾತನ್ನ ಅರ್ಥ ಮಾಡ್ಕೊಳೋಕೆ ಸಾಧ್ಯ ಇರೋದು ಅರ್ಜುನನಿಗೆ ಮಾತ್ರನೇ. ನೋಡಿ, ಇವಾಗ ಅರ್ಜುನ ಅರ್ಥ ಮಾಡ್ಕೋತಾನೆ, ಅವರು ದ್ವಂದ್ವಾರ್ಥದಲ್ಲಿ ಮಾತಾಡಿರೋದನ್ನ ಅರ್ಥ ಮಾಡ್ಕೋತಾರೆ. ಇವಾಗ ಎಲ್ಲರಿಗೂ ಸಹ ತೃಪ್ತಿ ಆಗೋ ತರ ಮಾಡ್ತಿದ್ದಾರೆ. ಈಗ ಅಲ್ಲಿ ಕೊಲೆನೂ ಮಾಡ್ಬೇಕು, ಕೊಲೆನೂ ಹಾಕೂಡ್ದು, ಅಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅರ್ಜುನ. ಅದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತನ್ನ ಖಡ್ಗದಿಂದ ಅಶ್ವತ್ಥಾಮನ ತಲೆಯಿಂದ, ಅಶ್ವತ್ಥಾಮನಿಗೆ ಒಂದು ಶಿರೋಮಣಿ ಇರುತ್ತಲ್ವಾ, ಅದನ್ನ ಅವ್ರಿವಾಗ ಕೇಶ ಸಹಿತ ಶಿರೋಮಣಿಯನ್ನ ಛೇದಿಸ್ತಾ ಇದ್ದಾರೆ. ಅಂದ್ರೆ ಅಶ್ವತ್ಥಾಮನ ತಲೆಯಿಂದ ಆ ಮಣಿಯನ್ನ ಈಗ ತೆಗಿತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ವಿವಿಧ ವ್ಯಕ್ತಿಗಳ ತದ್ವಿರುದ್ಧವಾದ ಆದೇಶಗಳನ್ನ ಪಾಲಿಸುವುದು ಅಸಾಧ್ಯವಾದದ್ದು ಅಲ್ವಾ. ಅಲ್ಲಿ ಏನಾದ್ರೂ ವಿರೋಧ ಬಂದಾಗ ನಮ್ಗೆ ಯಾರ ಮಾತನ್ನ ಕೇಳ್ಬೇಕಪ್ಪ ಅಂತ ಅನ್ಸುತ್ತೆ, ಅದು ತುಂಬಾ ಕಷ್ಟಕರವಾದ ಸನ್ನಿವೇಶ ಅಲ್ವಾ. ಆದ್ದರಿಂದ ಅರ್ಜುನನು ತನ್ನ ತೀಕ್ಷ್ಣ ಬುದ್ಧಿಮತ್ತೆಯಿಂದ, ನೋಡಿ ಅರ್ಜುನ ತೀಕ್ಷ್ಣ ಬುದ್ಧಿಮತ್ತೆಯಿಂದ ಪರಿಹಾರವೊಂದನ್ನ ಕಂಡುಕೊಂಡನು. ಅಶ್ವತ್ಥಾಮನ ತಲೆಯಿಂದ ಶಿರೋಮಣಿಯನ್ನ ಬೇರ್ಪಡಿಸಿದನು. ಇದರಿಂದ
ಅವನ ಶಿರಚ್ಛೇದನ ಮಾಡಿದಂತೆಯೇ ಆಯಿತು ಮತ್ತು ವಾಸ್ತವಿಕವಾಗಿ ಅವನ ಪ್ರಾಣವನ್ನ ಪಾರು ಮಾಡಿದಂತೆಯೂ ಆಯಿತು ಅಲ್ವಾ. ಈಗ ಅಶ್ವತ್ಥಾಮನ್ಗೆ ಆ ಶಿರೋಮಣಿನೇ ಅವನಿಗೆ ಶಕ್ತಿಯನ್ನ ಕೊಡ್ತಾ ಇದ್ದು. ಇವಾಗ ಆ ಶಕ್ತಿಯನ್ನ ಕಳ್ಕೊಂಡ್ಮೇಲೆ ಅವನಿದ್ರು ಒಂದೇ ಬಿಟ್ರು ಒಂದೇ ಅಲ್ವಾ ಅವನ ಸ್ಥಿತಿ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಅಶ್ವತ್ಥಾಮ ಬದುಕ್ತಾ ಇದ್ದಾನೆ, ಆದ್ರೆ ಅವನು ಬದುಕಿದ್ರು ಸಹ ಸತ್ತ ತರ ಈಗ ಅವನ ಸ್ಥಿತಿ ಆಗ್ತಾ ಇದೆ. ಇಲ್ಲಿ ಅಶ್ವತ್ಥಾಮನನ್ನ ದ್ವಿಜನೆಂದು ಸೂಚಿಸಲಾಗಿದೆ. ಅವನು ಖಂಡಿತವಾಗಿಯೂ ದ್ವಿಜನಾಗಿದ್ದನು, ಆದರೆ ಅವನು ತನ್ನ ಸ್ಥಾನದಿಂದ ಪತನ ಹೊಂದಿದ್ದನು. ಆದ್ದರಿಂದಲೇ ಅವನನ್ನ ಯಥೋಚಿತವಾಗಿ ದಂಡಿಸಲಾಯಿತು. ವಿಮುಚ್ಯ ರಶನಾಬದ್ಧಂ ಬಾಲಹತ್ಯಾ ಹತಂ ಪ್ರಭಂ ತೇಜಸಾ ಮಣಿನಾಹೀನಂ ಶಿಬಿರಾ ನಿರಯಾಪಯತ್. ಅವನು ಅಶ್ವತ್ಥಾಮ ಶಿಶು ಹತ್ಯೆಯಿಂದಾಗಿ ಈ ವೇಳೆಗಾಗಲೇ ತನ್ನ ದೇಹ ಕಾಂತಿಯನ್ನ ಕಳೆದುಕೊಂಡಿದ್ದನು. ಮೇಲಾಗಿ ಈಗ ಶಿರೋಮಣಿಯನ್ನು ಕಳೆದುಕೊಂಡು ಮತ್ತಷ್ಟು ದುರ್ಲಭನಾದನು. ಹೀಗೆ ಅವನನ್ನು ಬಂಧಮುಕ್ತಗೊಳಿಸಿ ಶಿಬಿರದಿಂದ ಹೊರದೂಡಲಾಯಿತು. ಈಗ ಅವನು ಶಿಶು ಹತ್ಯೆ ಮಾಡೋದ್ರಿಂದ ಅವನ ದೇಹದ ಕಾಂತಿಯನ್ನ ಆವಾಗ್ಲೇ ಕಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಈಗ ಮತ್ತೆ ಆ ಶಿರೋಮಣಿ ಏನಿತ್ತು ಅದನ್ನು ಸಹ ಕಳ್ಕೊಂಡಿದ್ದಾನೆ. ಕಳ್ಕೊಂಡ್ಮೇಲೆ ಈಗ ಅವನು ದುರ್ಬಲನಾಗ್ತಾನೆ ಅಲ್ವಾ. ಅವನು ಇದ್ದೂನು ಸಹ ಬದುಕಿದ್ದು ಸಹ ಸತ್ತ ಅಂತ ಸ್ಥಿತಿಗೆ ಅವನು ಬರ್ತಾನೆ. ಈಗ ಇಂತಹ ಒಂದು ಸ್ಥಿತಿ ಇರುವಂತಹ ಅಶ್ವತ್ಥಾಮನನ್ನ ಅವನಿಗೆ ಹಗ್ಗಗಳಿಂದ ಕಟ್ಟಾಕಿರ್ತಾರಲ್ಲ, ಅವಾಗ ಬಂಧಮುಕ್ತಗೊಳಿಸಿ ಶಿಬಿರದಿಂದ ಈಗ ಹೊರಗಡೆ ಕಳಿಸ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಹೀಗೆ ಅವಮಾನಿತನಾಗಿ ತೇಜೋವಧೆಗೊಂಡ ಅಶ್ವತ್ಥಾಮನು ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ಬುದ್ಧಿಮತ್ತೆಯಿಂದಾಗಿ ಏಕಕಾಲದಲ್ಲಿ ಸಮೃತನು ಮತ್ತು ಅಸಮೃತನು ಆದನು ಅಲ್ವಾ. ಅವನಿವಾಗ ಕೊಲೆಗೆ ಒಳಗಾಗೋ ತರನೂ ಆಗ್ತಾನೆ, ಮತ್ತೆ ಕೊಲೆಗೆ ಒಳಗಾಗ್ದಲಿರೋ ತರನೂ ಆಗ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ಅದು ಯಾವ್ದ್ರಿಂದ ಸಾಧ್ಯ ಆಯ್ತು? ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ಬುದ್ಧಿಮತ್ತೆಯಿಂದ ಅವನಿವಾಗ ಬದುಕಿದ್ದು ಸತ್ತು ಹೋಗಿರೋ ತರ ಒಂದು ಸ್ಥಿತಿಗೆ ಅವನು ಬರೋ ತರ ಆಯ್ತು. ಈಗ ಎಲ್ಲರಿಗೂ ಖುಷಿ ಆಯ್ತು. ಇವಾಗ ಏನು ದ್ರೌಪದಿಗೆ ಅವನ ಪ್ರಾಣ ಅಂತ ಉಳಿತಲ್ವಾ, ಅವಳಿಗೆ ಖುಷಿ ಆಯ್ತು. ಆಗ ಭೀಮ ಇವಾಗ ಏನು ಒಪ್ಕೊಂತಾ ಇದ್ದಾನೆ, ಯಾಕಂದ್ರೆ ಅವನು ಇದ್ದನು ಸಹ ಬದುಕಿದ್ದು ಸಹ ಸತ್ತಿರುವಂತಹ ಸ್ಥಿತಿಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲ್ಲರೂ ಸಹ ತೃಪ್ತರಾಗ್ತಾರೆ. ಇವಾಗ ಕೃಷ್ಣನಿಗೂ ಸಹ ತೃಪ್ತಿ ಆಗತ್ತೆ. ವಪನಂ ದ್ರವಿಣಾ ದಾನಂ ಸ್ಥಾನ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮ ಬಂಧೂನಾಂ ವದೇ ನಾನ್ಯೋ ಅಸ್ತಿ ದೈಹಿಕಃ. ತಲೆಗೂದಲನ್ನ ಕತ್ತರಿಸುವುದು, ಸಂಪತ್ತನ್ನ ಕಿತ್ತುಕೊಳ್ಳುವುದು ಮತ್ತು ಮನೆ ಬಿಟ್ಟು ಓಡಿಸುವುದು ಇವು ಬ್ರಾಹ್ಮಣ ಬಂಧುವಿಗೆ ವಿಧಿಸಲಾಗಿರುವ ದಂಡನೆಗಳು. ಅವನ ದೇಹಾಂತ್ಯಕ್ಕೆ ಕಟ್ಟಳೆ ಇಲ್ಲ. ಅವನನ್ನ ಸಾಯಿಸ್ಲೇಬೇಕು ಅಂತ ಇಲ್ಲ. ಬ್ರಾಹ್ಮಣನನ್ನ ಅವನ ತಲೆಗೂದಲು ಕತ್ತರಿಸಿದ್ರೆ, ಸಂಪತ್ತನ್ನ ಕಿತ್ಕೊಂಡ್ರೆ, ಮನೆ ಬಿಟ್ಟು ಓಡಿಸಿದ್ರೆ ಅದು ಇವಾಗ ಆ ಬ್ರಾಹ್ಮಣನನ್ನ ಸಾಯಿಸೋದಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬ್ರಾಹ್ಮಣನ ತಲೆ ಕೂದಲು ಇವಾಗ ಅಲ್ಲಿ ಏನ್ ಮಾಡಿದ್ರು ಅರ್ಜುನ, ಅವರ ತಲೆ ಕೂದಲನ್ನ ಕತ್ತರಿಸ್ತಾರೆ, ಶಿರೋಮಣಿಯನ್ನು ಸಹ ತೆಗ್ದಾಕ್ತಾರೆ. ಇವಾಗ ಸಂಪತ್ತು, ಇವಾಗ ಆ ಶಿರೋಮಣಿನೇ ಆ ಅಶ್ವತ್ಥಾಮನಿಗೆ ಇರೋ ಸಂಪತ್ತಿತ್ತು, ಈಗ ಮತ್ತೆ ಶಿಬಿರದಿಂದ ಓಡಿಸ್ತಾ ಇದ್ದಾರೆ. ಸೊ ಈಗ ಮೂರನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ಮೂರನ್ನ ಮಾಡಿದ್ರೆ ಅದು ಅವನನ್ನ ಸಾಯಿಸಿರೋದಿಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆ ಶ್ಲೋಕ. ಪುತ್ರ ಶೋಕ ತುರಾಹ ಸರ್ವೇ ಪಾಂಡವಾಹ ಸಹ ಕೃಷ್ಣಯ ಸ್ವಾನಾಮೃತಾನಾಂ ಯತ್ಕೃತ್ಯಂ ಚಕ್ರುರ್ ನಿರ್ಹರಣಾಧಿಕಂ. ಅನಂತರ ಶೋಕತಪ್ತರಾದ ಪಾಂಡವ ಪುತ್ರರು ಮತ್ತು ದ್ರೌಪದಿ ತಮ್ಮ ಬಂಧುಗಳ ಕಳೇ ಬರಗಳಿಗೆ ಅಂತ್ಯ ಸಂಸ್ಕಾರವನ್ನ ಯಥೋಚಿತವಾಗಿ ನಡೆಸಿದರು. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ದ್ರೋಣಪುತ್ರನಿಗೆ ದಂಡನೆ ಎಂಬ 7ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಸಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ಸಹ ಧನ್ಯವಾದಗಳು. ಎಷ್ಟು ಶ್ರದ್ಧಾ ಭಕ್ತಿನ ನೀವು ಕೇಳಿದೀರಾ. ಹರೇ ಕೃಷ್ಣ. ನಿಮ್ಗೆಲ್ಲರಿಗೂ ಸಹ ಭಗವಂತ ಸನ್ಮಂಗಳವನ್ನ ಉಂಟು ಮಾಡ್ಲಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕರೆಕ್ಟ್ 6:30 ಅಂದ್ರೆ 6:30ಗೆ ಅಧ್ಯಾಯ ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತು ಅಂದ್ರೆ ಹರೇ ಕೃಷ್ಣ ಯಾಕೆ ಈ ಅಧ್ಯಾಯದ ಮಾತಾಜಿ. ಹೆಸರು ಧನ್ಯವಾದ. ದ್ರೋಣಪುತ್ರನಿಗೆ ದಂಡನೆ ಅಂತ ಗೊತ್ತಾಯ್ತಲ್ವಾ. ಇವಾಗ ದ್ರೋಣಪುತ್ರನ ಆಗಿರೋದಕ್ಕೆ ಇವಾಗ ಅಲ್ಲಿ ದ್ವಂದ್ವತೆ ಬಂದಿದ್ದು ಅಲ್ವಾ, ಅವನನ್ನ ಸಾಯಿಸ್ಬೇಕಾ ಬೇಡವಾ ಅಂತ. ಇಲ್ಲಾಂದ್ರೆ ಆ ಚರ್ಚೆ ಬರ್ತಾನೆ ಇರ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಈ ಅಧ್ಯಾಯದ ಹೆಸರು ದ್ರೋಣಪುತ್ರನಿಗೆ ದಂಡನೆ. ಅಶ್ವತ್ಥಾಮ ದ್ರೋಣಪುತ್ರನ ಆಗಿರೋದ್ರಿಂದನೇ ಈ ಅಧ್ಯಾಯಕ್ಕೆ ಈ ಹೆಸರು ಬಂದಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.